ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಿಯ ಆಧ್ಯಾತ್ಮಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಶಾರದಾ ಗುಜ್ಜಿ ದೀಪೋತ್ಸವ ಸಮಿತಿ ಕನಗರ ಮಂಗಳೂರು ಶ್ರೀ ಮಾತೆ ಚಂಡಚಂಡೇಶ್ವರಿ ಅಮ್ಮನವರ ದೀಪೋತ್ಸವದ ಅಂಗವಾಗಿ 9ನೇ ವರ್ಷದ ಗುಜ್ಜಿ ದೀಪೋತ್ಸವದ ವಿಶೇಷ ಕಾರ್ಯಕ್ರಮ ಇದೀಗ. ಅನ್ನದಾನ ಕೂಡ ಆ ದೇವರ ಕೊಡಲು ಮತ್ತು ಕೊಟ್ಟು ಈ ಭಜನೆ ಸಂಘಟನೆಗೆ ಕೀರ್ತನೆ ದೇವರ ಅನುಗ್ರಹ ಮತ್ತು ಕೊಡಲು ನಲ್ಲಾತು ಒಟ್ಟಾದ ಈ ಸಂಸ್ಥೆ ಬೆಳಕಿಲಕ ದೇವರ ಅನುಗ್ರಹ ಮತ್ತು ಬಂದು ಆ ಮಹಾಗಣಪತಿ ದೇವರ ಸನ್ನಿಧಾನ ಭಕ್ತಿ ಜನಂ ಧಾನ್ಯಂ ಶುಂಭೌಕಲಾಭಂ ವತ್ಸರಂ ದೀರ್ಘಮಾಯು.
ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ವತ್ಸಲ ನಾರಾಯಣ ಸತ್ಯನಾರಾಯಣ ಹರಿ ಓ ಹರಿ ಓ ಹರಿ ಓ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಸತ್ಯನಾರಾಯಣ ಉನ್ನತ ಮಹಿಮನು ಊರ್ಜಿತ ಪುಣ್ಯನು ಉನ್ನತ ಮಹಿಮನು ಊರ್ಜಿತ ಪುಣ್ಯನು ಆದಿ ಅನಾದಿಯು ನಾರಾಯಣ ಆದಿ ದೇವರ ಪ್ರಸನ್ನ ಕಾಲ ಅಂತ ಅಂತಹ ಸಮಯದಲ್ಲಿ ನಾವು ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ದೇವರ ಅನುಗ್ರಹ ಮಾಡ್ತಾರೆ ಅನ್ನೋದು ಶಾಸ್ತ್ರ. ಅದರಿಂದ ಇವತ್ತಿನ ದಿವಸ ಒಂದು ಲಕ್ಷ್ಮೀ ನಾರಾಯಣ ಸ್ವಾಮಿಯ ಕಲ್ಪೋಕ್ತ ಪೂಜೆಯನ್ನು ಅಶ್ವತ್ಥ ಕನ್ಯೆಯ ಸನ್ನಿಧಾನದಲ್ಲಿ ಒಂದು ಮಾಡಿದಂತಹ ಸೇವೆಯಿಂದ ಸ್ವಾಮಿ ಪ್ರಸನ್ನನಾಗಿ ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ದೆ ದುಃಖ ಶೋಕಾದಿ ಶಮನ ನಮಗೆ ಬರುವಂತಹ ದುಃಖ ಮತ್ತು ಶೋಕ ಏನಿದೆ ಅದೆಲ್ಲ ಪರಿಹಾರ. ಹಾಗಾಗಿ ದುಃಖ ಏನಿದೆ ನಮಗೆ ಬಂದಂತಹ ಕಷ್ಟ ದೇವರು ಪರಿಹಾರ ಮಾಡಿದ್ರೆ ಅದಕ್ಕೆ ದುಃಖ ಅಂತ ಹೇಳ್ತಾರೆ. ಒಂದು ವೇಳೆ ದುಃಖ ಶೋಕ ಅಂತ ಹೇಳ್ತಾರೆ. ಅದನ್ನು ಯಾರಿಂದಲೂ ಪರಿಹಾರ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನು ಇನ್ನೊಬ್ಬರೊಂದಿಗೆ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ. ಅಂತಹ ಕಷ್ಟವನ್ನು ಶೋಕ ಅಂತ ಹೇಳ್ತಾರೆ. ಅಂತಹ ಒಂದು ಎರಡು ರೀತಿಯಾದಂತಹ ಕಷ್ಟವನ್ನು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಪರಿಹಾರ ಆಗ್ತದೆ ಅಂತ ಶಾಸ್ತ್ರ. ಅದೇ ರೀತಿಯಾಗಿ ಧನಧಾನ್ಯ ಪ್ರವರ್ತನ ಮನೆಯಲ್ಲಿ ಬೇಕಾದ ಹಾಗೆ ಸಂಪತ್ತನ್ನ ದೇವರ ಅನುಗ್ರಹ ಮಾಡ್ತಾರೆ. ಹಾಗೆಯೇ ಸೌಭಾಗ್ಯ ಸಂತತಿಕರ ಮದುವೆಯಾಗದವರಿಗೆ ಸೌಭಾಗ್ಯವನ್ನು, ಸಂತತಿ ಇಲ್ಲದವರಿಗೆ ಸಂತಾನ ಭಾಗ್ಯವನ್ನು, ಅದೇ ರೀತಿಯಾಗಿ ಸರ್ವಜ್ಞ ವಿಜಯತ್ವದ ಮೊದಲಿಗೆ ಬಂದಲ್ಲಿ ಸದಾಕಾಲ ದೇವರು ಅನುಗ್ರಹ ಮಾಡಿ ನಡೆಸ್ತಾರೆ ಅಂತ ಸತ್ಯನಾರಾಯಣ ಪೂಜೆಯ ಫಲ ಅಂತ. ಯಾಕೆ ಅಂತ ಹೇಳಿದ್ರೆ ವಿಶೇಷವಾಗಿ ಕಲವು ಸತ್ಯಪೂಜನ ಸತ್ಯನಾರಾಯಣ ಪೂಜೆ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದ ಪೂಜೆ. ಯಾಕೆ ಅಂತ ಹೇಳಿದ್ರೆ ಬಾಕಿ ಎಲ್ಲ ಪೂಜೆಯನ್ನು ಯಾರು ಹೇಳಿದ್ರು ಅಂತ ಹೇಳಿದ್ರೆ ಋಷಿ ಮುನಿಗಳು. ಆದ್ರೆ ಸತ್ಯನಾರಾಯಣ ಪೂಜೆಯನ್ನು ಸ್ವತಃ ನಾರದ ಮುನಿಗಳಿಗೆ
ನಾರಾಯಣ ದೇವರು ಕ್ಷೀರಸಾಗರದಲ್ಲಿ ಹಾಲಿನ ಆ ಸಮುದ್ರದಲ್ಲಿ ಹೇಳಿದಂತಹ ಮಾತನ್ನು ಅದರಿಂದ ಸತ್ಯನಾರಾಯಣ ಪೂಜೆ ಮಾಡಿದ್ರಿಂದ ಫಲ ಸಿಗ್ತದೆ ಅಂತ ನಾರಾಯಣ ದೇವರೇ ಹೇಳಿದ್ದಾರೆ. ಅದರಿಂದ ಅಂತಹ ಪೂಜೆಯನ್ನು ಇವತ್ತಿನ ದಿವಸ ಸಮಿತಿಯ ಪರವಾಗಿ ದೇವರಿಗೆ ಅರ್ಪಣೆ ಮಾಡಿದಂತಹ ಸೇವೆಯಿಂದ ಭಗವಂತ ಸುಪ್ರೀತನಾಗಿ ಸಮಿತಿಗೂ ನಿಮಗೂ ಬರುವಂತಹ ಏನು ಕಷ್ಟಗಳಿದೆ, ದುರಿತಗಳಿದೆ, ಅದೆಲ್ಲ ಪರಿಹಾರವಾಗಿ ಇದಕ್ಕಿಂತ ವಿಜೃಂಭಣೆಯಿಂದ ದೇವರ ಸೇವೆ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ದೇವರ ಅನುಗ್ರಹ ಮಾಡಬೇಕು. ಸಮಿತಿ ಇನ್ನಷ್ಟು ಬೆಳೆದು ವಿಶೇಷವಾಗಿ ರಾತ್ರಿಯ ಕಾಲದಲ್ಲಿ ಆಗುವಂತಹ ಯಕ್ಷಗಾನ ಸೇವೆ ಏನಿದೆ ಅದನ್ನೆಲ್ಲ ದೇವರು ಚಂದಗಾಣಿಸಿಕೊಂಡು ಇದಕ್ಕಿಂತ ವಿಜೃಂಭಣೆಯಿಂದ ದೇವರ ಸೇವೆ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಗಳಿಗೆ ಸಾಮರ್ಥ್ಯವನ್ನು ಕೊಟ್ಟು ಸದಾಕಾಲ ದೇವರು ಅನುಗ್ರಹ ಮಾಡಿ ನಡೆಸಬೇಕು ಅಂತ ಆ ಸತ್ಯನಾರಾಯಣ ದೇವರನ್ನು, ಮಹಾಗಣಪತಿ ದೇವರನ್ನು ವಿಶೇಷವಾಗಿ ಭಕ್ತಿಯಿಂದ ಪ್ರಾರ್ಥನೆ. ಗೋವಿಂದಾನಿಗೋಸ್ಸ ಸತ್ಯನಾರಾಯಣ ಹರಿ ಓ ಹರಿ ಓ ಹರಿ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಸತ್ಯನಾರಾಯಣ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಸನಾಗು ವಿಶೇಷನಾಗು ದಸನಾಗು ವಿಶೇಷನಾಗು ದಸನಾಗು ವಿಶೇಷನಾಗು ದಸನಾಗು ವಿಶೇಷನಾಗು ಕ್ಲೇಶ ದೋಷವೆಂಬ ಅಬ್ದಿಯೋಳು ಮುಳುಗಿ ಗಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಆಶಾ ಕ್ಲೇಶ ದೋಷವೆಂಬ ಅಬ್ದಿಯೋಳು ಮುಳುಗಿ ಗಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರೆ ಬಾಹುದೇನೋ ಅಲ್ಲಿ ಹೋದೇನೋ
ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದೆ ನೆನೆಯಲಿಲ್ಲ ಮನದಣಿಯಲಿಲ್ಲ ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದೆ ನೆನೆಯಲಿಲ್ಲ ಮನದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಲುಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂದ ಕಳೆಯಲಿಲ್ಲ ಸಂದೇಹವ ಮಾಡದಿರು ಅರಿವು ಎಂಬ ದೀಪವನ್ನು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ ನೀ ನೋಡು ಕಂಡ್ಯ ಮಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದೆ ಮನ ಸೆಳೆಯ ಮಾಡಿದೆ ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದೆ ಮನ ಸೆಳೆಯ ಮಾಡಿದೆ ಸೂರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರಗಿರು ಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಕಾರುಣಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಅಚ್ಯುತಾನಂತಾದಿ ಕೇಶವನ ಸಾರಮೃತ ನುಂಡು ಸುಖಿಸೋ ಲಂಡ ಜೀವವೇ ಎಲೆ ಬಂಡ ಜೀವವೇ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಸೂಜುಗಾದ ಸೂಜು ಮಲ್ಲಿಗೆ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ
ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಅಂದವರೆ ಮುಂದವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಮುಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಯ್ಸ್ಯೂನಿ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದೇವ ನಿಮ್ಗೆ ಚಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಯ್ಸ್ಯೂನಿ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದೇವ ನಿಮ್ಗೆ ತಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಯ್ಸ್ಯೂನಿ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದೇವ ನಿಮ್ಗೆ ಚಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಯ್ಸ್ಯೂನಿ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದಪ್ಪ ಹಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟ ಹತ್ಕೊಂಡು ಹೋಗೋಗೆ ಹಟ್ಟಿ ಹಂಬಲ ವಾಕ್ಯ ಬೆಟ್ಟದ ಮಾದೇವ ಗತಿ ಎಂದು ಮಾದೇವ ನೀವೇ ಬೆಟ್ಟಕೊಂಡೋಗೋರ್ಗೆ ಹಟ್ಟಿ ಹಂಬಲ ವಾಕ್ಯ ಬೆಟ್ಟದ ಮಾದೇವ ಗತಿ ಎಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿ ಎಂದು ಅವರಿಂದು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಹಾದೇವ 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 ಮಾದೇವ 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 ಮಾದೇವ
ब्रह्मलोके परान्तकाले परामृतात् परिमुच्यन्ति सर्वे तरहं पापं परमे एर्वोपं यत्पुण्डरीकं परमद्य सघस्तं प्राप्तर्हङ्गगनं विशाखत्वस्मिन् यदन्तस्तद्भातव्यं यो वेदादो स्वरप्रोक्तो वेदान्ते च प्रतिष्ठितः तस्य प्रकृतिलीनस्य परस्य महेश्वरः एकवक्त्रं दिनेत्रञ्जायितां कृतैदं श्वेतार्कपुष्पमालञ्चाय हेमरत्नकिरीटं चतुर्भुजं वज्रशक्तिं कुकुटा वेदारणं दिव्यगन्धां लिप्ताङ्गं शुक्लेन्द्यावेदिनं शिवशक्तिं ज्ञानयोगं ज्ञानशक्तिस्वरागणं भक्तानां वरदं देवं कार्तिकेयोपास्महे शक्तिसाङ्गसायुधसवाहनसपरिवाराय शरवणभवा श्रीज्ञानशक्तिसुब्रह्मण्य स्वामिने नमः मनसा वीटप्रार्थनां समर्पयामि ऐतंगाद गोधूली मुहूर्त यथाशक्त्या मंत्र ध्यानादित्यान पूजन सुब्रह्मण्य देव स्वीकार मंत्र हेयर्मात यक्षगान मंत्र सहकार मंदिर अखंड मनसद इष्टार्थन अनुग्रहांतु उत्तरोत्तरवायन निर्दिल्ल मनो उद्योगಡಿ ಕೀರ್ತಿ ಯಶಸ್ಸು ರಕ್ಷಣೆಯನ್ನು ಅನುಗ್ರಹಾಂತುಗಟ್ಟು ಒವೇ ರೀತಿಯ ಗ್ರಹಚಾರ ಕಂಟಕ ದುರಿತೋಳಿತನಲ ದುರಮಂತುಕೊಂಡು ಉತ್ತರೋತ್ತರವಾಯನ ಅಭಿವೃದ್ಧಿ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಕೊಡುವಂತೆ ಸನ್ನಿಧಾನ ಓಂ ಶ್ರೀ ವರ್ಚಸ್ಸಮಾಯುಷ್ಯಮಾರೋಗ್ಯಮಾವಿದಾಶ್ವಭಾಮಾನಂ ಮಹೀಯತೆ धनं धान्यं वडं पुत्रलाभं शतसंवत्सरं दीर्घमायुः ज्ञानशक्ति सुब्रह्मण्य स्वामिनः सेवा फलसिद्धिरस्तु
ಕನಕದ ಮುಂತಾದ ಗಣ್ಯರು ಈ ಒಂದು ದೀಪೋತ್ಸವಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಮಹಾನಗರ ಪಾಲಿಕೆಯ ಮಹಾಪೌರರಾಗಿರುವಂತಹ ಶೋಭಾ ಚಕ್ರವರು ಎಲ್ಲ ಓಡ್ತಾ ಇದ್ದಾರೆ ಭಕ್ತರ ಸಮ್ಮುಖದಲ್ಲಿ. ಶ್ರೀಮಾತೆ ಚಂಡೇಶ್ವರಿ ಅಮ್ಮನವರ ಸೇವೆಯಲ್ಲಿ ನಾವೆಲ್ಲ ಭಾಗಿದಾರರಾಗಿದ್ದೇವೆ. ಶ್ರೀ ಶಾರದಾ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗುತ್ತಿದ್ದು ಇದೀಗ ಗಣ್ಯ ಅತಿಥಿಗಳು ದೀಪ ಬೆಳಗಿಸುವುದರ ಮುಖೇನ ಈ ಒಂದು ಗುರುಜಿ ದೀಪೋತ್ಸವಕ್ಕೆ ವಿಶೇಷವಾದ ಒಂದು ಮೆರುಗನ್ನು ನೀಡಿದ್ದಾರೆ ನಮ್ಮ ಅತಿಥಿಗಳು. ಶ್ರೀ ಜಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಲಾವಿದರಿಂದ ಶ್ರೀನಿಧಿ ಯಕ್ಷ ಮಂಟಪದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಆರಂಭಗೊಂಡಿರುತ್ತದೆ. ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ಪೂರ್ವಸ್ತು ಗುರುಜಿ ದೀಪೋತ್ಸವಕ್ಕೆ 9ರ ಸಂಭ್ರಮ. ಸ್ಥಾಪಕಾಧ್ಯಕ್ಷರಾದಂತಹ ಶ್ರೀಯುತ ವಸಂತ್ರವರ ನೇತೃತ್ವದಲ್ಲಿ ಪ್ರಸಾದ್ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಸುಚೇಂದ್ರ ವಿ ಅಮೀನ್, ರಾಜೇಶ್ ಮುರ್ಮಾ, ಹೇಮಚಂದ್ರ ಪುಜಾರಿ ಇವರ ಗೌರವ ಅಧ್ಯಕ್ಷತೆಯಲ್ಲಿ ಹುದ್ದೆಯೊಂದಿಗೆ ಜತ ಕಾರ್ಯದರ್ಶಿಗಳಾಗಿ ಜತೆಯಾಗುತ್ತಿದ್ದಾರೆ ಮಿಥುನ್, ಭರತ್, ನಿಶ್ಚಯ್, ನವನೀತ್ ಹಾಗೂ ಪ್ರಕಾಶ್ ಕೋಟ್ಯಾನ್, ಸುರೇಶ್ ಕಾಪಿಕಾಡ್, ಶ್ರೀಮತಿ ಭಾನುಮತಿ, ಶ್ರೀಮತಿ ಪ್ರವೀಣ ಚಂದ್ರಶೇಖರ್, ಶ್ರೀಮತಿ ರಾಧಿಕಾ ಕೆ ಕಾಳಿಗ ಹಾಗೆ ಖಜಾಂಚಿಗಳಾಗಿ ಈ ಒಂದು ಸೇವೆಯಲ್ಲಿ ನಮ್ಮೊಂದಿಗಿರುತ್ತಾರೆ ರಾಮಚಂದ್ರ ಸುಕ್ಕದಕಟ್ಟೆ, ಲೋಕೇಶ್ ಚಿಲಿಮಿಗುಡ್ಡೆ ಮುಂತಾದ ಸಮಿತಿ ಸದಸ್ಯರ ಕೂಡುವಿಕೆಯಿಂದ ಕಾರ್ಯಕ್ರಮ ಗಣ್ಯ ಅತಿಥಿಗಳ ದೀಪ ಪ್ರಜ್ವಲನೆಯ ಮೂಲಕ ಈ ಒಂದು ದೀಪೋತ್ಸವ ಕಾರ್ಯಕ್ರಮ ಈಗಾಗಲೇ ಈ ಒಂದು ಸಂಭ್ರಮಕ್ಕೆ ಹೆಚ್ಚಿನ ಮೆರುಗನ್ನು ನೀಡಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಹಾಗೆ ಸದಸ್ಯರಾದಂತಹ ಜಯಲಕ್ಷ್ಮಿ ಶೆಟ್ಟಿ, ಶಿವರಾಮ್, ಪ್ರವೀಣ ಚಂದ್ರಶೇಖರ್, ಅಶೋಕ್ ನಗರ, ಪುಷ್ಪರಾಜ್ ಶೆಟ್ಟಿ, ಐಡಿಯಲ್ ಟ್ರೇಡರ್ಸ್, ಇಂಡಿಯೇಶ್ವರಿ ಕ್ಷೇತ್ರದ ದೀಪೋತ್ಸವದ ಅಂಗವಾಗಿ ನಡೆಸಿರುವಂತಹ 9ನೇ ವರ್ಷದ ಪೂರ್ವಸ್ತು
9ನೇ ವರ್ಷದ ಉರ್ವಷ್ಟೋರ್ ಗುರ್ಜಿ ದೀಪೋತ್ಸವ ಕಾರ್ಯಕ್ರಮ ಬೆಳಗಿನಿಂದ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಪ್ರಾರಂಭಗೊಂಡಿದೆ. ಈಗಾಗಲೇ ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಗುರ್ಜಿ ಮಹೋತ್ಸವಕ್ಕೆ ಶುಭವನ್ನು ಹಾರೈಸಿದರೆ ಎಲ್ಲ ಅತಿಥಿಗಳು. ಈಗ ಈ ಒಂದು ಯಕ್ಷಗಾನ ಕಾರ್ಯಕ್ರಮದ ಮಧ್ಯೆ ಪುಟ್ಟದಾದ ಒಂದು ಸಭಾ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ಪರಮಪೂಜ್ಯ ಸ್ವಾಮೀಜಿಗಳು ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ. ಶ್ರೀ ಕ್ಷೇತ್ರ ಒಡಿಯೂರಿನ ಪರಮಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರು ಈಗಾಗಲೇ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಗೌರವಾನ್ವಿತರನ್ನು ಹಾಗೂ ಅತಿಥಿಗಳನ್ನು ಶ್ರೀಯುತ ವಸಂತ್ ಹಾಗೂ ಪದಾಧಿಕಾರಿಗಳು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಪರಮಪೂಜ್ಯ ಸ್ವಾಮೀಜಿಗಳನ್ನು, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನಮಗೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ ಶ್ರೀ ಕ್ಷೇತ್ರ ಕದ್ರಿಯ ತಂತ್ರಿಗಳಾಗಿರುವಂತಹ ಶ್ರೀಯುತ ವಿಠಲ್ ದಾಸ್ ತಂತ್ರಿಯವರು ನಮ್ಮೊಂದಿಗಿದ್ದಾರೆ. ಗೌರವಾನ್ವಿತ ಶಾಸಕರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಲಿಕ್ಕಿದ್ದಾರೆ. ಹಾಗೆ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಉದಯ್ ಕುಮಾರ್ ಶೆಟ್ಟಿಯವರು ಇಲ್ಲಿಗೆ ಆಗಮಿಸಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಶ್ರೀಯುತ ಗಣೇಶ್ ರವರು, ಹಾಗೆ ಹಿಂದೂ ಯುವ ಸೇನೆ ಕೇಂದ್ರ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಭಾಸ್ಕರ್ ಚಂದ್ರ ಶೆಟ್ಟಿ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಾ, ಮಕರ ಜ್ಯೋತಿ ಸಂಸ್ಥೆಯ ಪಾಲುದಾರರಾದಂಥ ಶ್ರೀಯುತ ಸುರೇಶ್ ರೈ ಅವರು, ಯಶ್ಪಾಲ್ ಸುವರ್ಣ ಅವರು ಸಹಕಾರತ್ರ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಯುತ ಯಶ್ಪಾಲ್ ಸುವರ್ಣ, ಗೌರವಾನ್ವಿತ ರಾಮ್ ಮೋಹನ್ ರೈ, ಗೌರವಾನ್ವಿತ ಚಾರ್ಟರ್ಡ್ ಅಕೌಂಟೆಂಟ್ ಹಾಗೂ ಬ್ರಿಲಿಯಂಟ್ ಕೋಚಿಂಗ್ ಕ್ಲಾಸ್ ಇದರ ಪ್ರಮುಖ ಓವರ್ಸೀಸ್ ಟ್ರೇಡರ್ಸ್ನ ಮಾಲಕರಾದಂಥ ಅರ್ಜುನ್ ಮೋರಸ್, ಬರ್ಕೆ ಫ್ರೆಂಡ್ಸ್ ಇದರ ಸ್ಥಾಪಕಾಧ್ಯಕ್ಷರಾದಂಥ ಯಜ್ನೀಶ್ ಬರ್ಕೆ, ಹಾಗೆ ಈ ಒಂದು ಸಮಿತಿಯ ಗೌರವಾಧ್ಯಕ್ಷರಾದಂಥ ಸಚೀಂದ್ರ ವಿ ಅಮೀನ್ ಇವರು ಕೂಡ ಈಗಾಗಲೇ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಬಂಧುಗಳೇ, ನಾವೆಲ್ಲ ಇಂದು ಬಹಳ ಅಭಿಮಾನ, ಗೌರವ, ಸಂತೋಷದಿಂದ, ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತೇವೆ. 9 ವರ್ಷಗಳ ಹಿಂದೆ ಶ್ರೀಯುತ ವಸಂತ್ರವರ ನೇತೃತ್ವದಲ್ಲಿ ತನ್ನ ಹಿತೈಷಿಗಳ ಬಂಧುಗಳ ಹಾಗೂ ಆತ್ಮೀಯರ ಭಕ್ತಾಭಿಮಾನಿಗಳ ಸಹಕಾರದಿಂದ ಶಾರದಾ ಮಾತೆಯ ಹಾಗೂ ಚಂಡಚಂಡೇಶ್ವರಿ ಅಮ್ಮನವರ ಅನುಗ್ರಹದಿಂದ ಬಹಳ ವಿಭಿನ್ನ ವಿಜೃಂಭಣೆಯಿಂದ ಈ ಒಂದು ಗುರುಜಿ ದೀಪೋತ್ಸವ ಕಾರ್ಯಕ್ರಮ ಆಚರಿಸಿಕೊಂಡು ಬರ್ತಿರುವಂಥದ್ದು ತಮಗೆಲ್ಲ ತಿಳಿದೇ ಇದೆ. ಪ್ರತಿ ವರ್ಷವೂ ಕೂಡ ಸಾವಿರಾರು ಭಕ್ತರ, ಸಂಘ ಸಂಸ್ಥೆಗಳ ಗಣ್ಯರ, ಮುಖ್ಯವಾಗಿ ಪರಮಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಈ ಒಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿರುವುದು ನಿಮಗೆಲ್ಲ ತಿಳಿದೇ ಇದೆ. ಈ ವರ್ಷದ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪರಮಪೂಜ್ಯ ಸ್ವಾಮೀಜಿಗಳನ್ನು ಹಾಗೂ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ಈ ಒಂದು ಸಮಿತಿಯ ಮುಖ್ಯಸ್ಥರು, ಸ್ಥಾಪಕಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ವಸಂತ್ ಉರ್ವ ಇವರು. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಂಧಗಳಿಗೆ ವಂದಿಸುತ್ತಾ, ಶ್ರೀ ಶಾರದಾ ಗುರುಜಿ ದೀಪೋತ್ಸವ ಸಮಿತಿ ಉರ್ವಷ್ಟೋರ್ ಇದರ 9ನೇ ವರ್ಷದ ಗುರುಜಿ ದೀಪೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಪ್ರಪ್ರಥಮವಾಗಿ ನಮ್ಮ ಒಂದು ಆತ್ಮೀಯತೆ ಭಕ್ತಿಗೆ ಹೋಗೊಟ್ಟು ನಮ್ಮೊಂದಿಗೆ ಸದಾ 9ನೇ ವರ್ಷ ಈ ಉತ್ಸವದಲ್ಲಿ ಆಶೀರ್ವಚನ ನೀಡಲು ಆಗಮಿಸಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ನಮ್ಮ ಊರಿನ ಹಾಗೂ ಸಂಸ್ಥೆಯ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪರಮಪೂಜ್ಯ ಸ್ವಾಮೀಜಿಗಳನ್ನು ಈ ಒಂದು ಸಮಿತಿಯ ಅಧ್ಯಕ್ಷರಂಥ ಪ್ರಸಾದ್ ಶೆಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಅನಿಲ್ ರವರು ಪರಮಪೂಜ್ಯ ಸ್ವಾಮೀಜಿಗಳಿಗೆ ಫಲಪುಷ್ಪದೊಂದಿಗೆ ಗೌರವಾರ್ಪಣೆ ಮಾಡಬೇಕು, ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ಈ ಗುರುಜಿ ದೀಪೋತ್ಸವದ ಸಂಪೂರ್ಣ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮನ್ನು ಆಶೀರ್ವದಿಸುತ್ತಾ ನಮ್ಮ ಊರಿನವರಾದ ವಿಠಲ್ ದಾಸ್ ತಂತ್ರಿಯವರು
ನಮ್ಮೊಂದಿಗೆ ಸದಾಕಾಲ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಾರಂಭದ ಅತಿಥಿಗಳು ಪೂಜ್ಯ ವಿಠಲ್ದಾಸ್ ತಂತ್ರಿ ಅವರಿಗೆ ಶ್ರೀಯುತ ಗೌತಮ್ ಕುಲಾಲ್ ಉರ್ವ ಇವರಿಂದ ಗೌರವಪೂರ್ವಕ ಸ್ವಾಗತ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಜಯ ಕರ್ನಾಟಕ ಪ್ರಗತಿಪರ ಸಂಘಟನೆ ಇದರ ಉಪಾಧ್ಯಕ್ಷರು ಉದಯ್ ಕುಮಾರ್ ಶೆಟ್ಟಿ. ಇವರು ಪ್ರಾರಂಭದಿಂದಲೂ ನಮ್ಮ ಈ ಗುರ್ಜಿ ದೀಪೋತ್ಸವಕ್ಕೆ ಒಂದು ಬೆನ್ನೆಲುಬಾಗಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಮಾರಂಭದ ಅತಿಥಿಗಳು ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಇವರಿಗೆ ಸಮಿತಿಯ ಶ್ರೀಯುತ ರಾಮಚಂದ್ರ ಇವರಿಂದ ಗೌರವಪೂರ್ವಕ ಸ್ವಾಗತ. ನಮ್ಮ ಸ್ಥಳೀಯ ನಗರ ಪಾಲಿಕೆ ಸದಸ್ಯವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೌರವಾನ್ವಿತ ಅತಿಥಿಗಳಿಗೆ ಶ್ರೀಯುತ ಗೌತಮ್ ಇವರಿಂದ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ಇನ್ನೋರ್ವ ಅತಿಥಿ ಬಿಲ್ವೇರ್ ಕುಡ್ಲ ಇದರ ಮುಂದಾಳು ಶ್ರೀಯುತ ಲತೀಶ್ ಬಳ್ಳಾಲ್ಬಾಗ್. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೌರವಾನ್ವಿತ ಅತಿಥಿ ಲತೀಶ್ ಬಳ್ಳಾಲ್ಬಾಗ್ ಇವರಿಗೆ ಸಿದ್ಧಾರ್ಥ್ ಇವರಿಂದ ಹೂಗುಚ್ಛ ನೀಡುವುದರೊಂದಿಗೆ ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಇನ್ನೋರ್ವ ಅತಿಥಿ ಶ್ರೀಯುತ ರಾಮಮೋಹನ್ ರೈ, ಚಾರ್ಟೆಡ್ ಅಕೌಂಟೆಂಟ್, ಮಂಗಳೂರು, ಬ್ರಿಲಿಯಂಟ್ ಕೋಚಿಂಗ್ ಕ್ಲಾಸ್ನ ಸ್ಥಾಪಕರು. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಾರಂಭದ ಗೌರವಾನ್ವಿತ ಅತಿಥಿಗಳಿಗೆ ಶ್ರೀಯುತ ಅಮೃತ್ ಬೋಳೂರ್ ಇವರಿಂದ ಪ್ರೀತಿಪೂರ್ವಕ ಸ್ವಾಗತ. ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಶ್ರೀಯುತ ನಿಶ್ಚಯ್ ಇವರಿಂದ ಗೌರವಪೂರ್ವಕ ಸ್ವಾಗತ. ನಿಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಈ ಒಂದು ಸಮಿತಿಯ ಸ್ಥಾಪಕಾಧ್ಯಕ್ಷರು ಹಾಗೂ ಈ ಒಂದು ದೀಪೋತ್ಸವದ ರೂವಾರಿ ಶ್ರೀಯುತ ವಸಂತರವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಇದೀಗ ಧಾರ್ಮಿಕ ಉಪನ್ಯಾಸದ ಮೂಲಕ ಈ ಒಂದು ಧಾರ್ಮಿಕ ಆಚರಣೆಯ ಮಹತ್ವವನ್ನು ತಿಳಿ ಹೇಳುವಂತಹ ಒಂದು ಸಂದರ್ಭ. ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ಕ್ಷೇತ್ರ ಕದ್ರಿಯ ತಂತ್ರಿಗಳಾಗಿದ್ದುಕೊಂಡು ಶ್ರೀ ಮಂಜುನಾಥ ಸ್ವಾಮಿಯ ಪೂಜಾ ಸೇವೆಯನ್ನು ನಡೆಸಿಕೊಂಡು ಬರ್ತಿರುವಂತಹ ಪೂಜ್ಯರು, ನಮ್ಮ ಸ್ಥಳೀಯರು ಎನ್ನುವುದಕ್ಕೆ ನಮಗೆಲ್ಲ ಬಹಳ ಹೆಮ್ಮೆ, ಬಹಳ ಗೌರವ. ಕಷ್ಟ ನಷ್ಟವೆಂದು ಬಂದಂತಹ ಭಕ್ತರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ದಾರಿ ತೋರಿಸುವವರು ಇವರು. ಆರಂಭದಿಂದಲೂ ಈ ಒಂದು ಗುರುಜಿ ಮಹೋತ್ಸವ ಕಾರ್ಯಕ್ರಮಕ್ಕೆ, ಈ ಒಂದು ಸಮಿತಿಗೆ ಸದಾ ಸಲಹೆ ಸೂಚನೆ ನೀಡಿ ಸದಾ ಪ್ರೋತ್ಸಾಹಿಸಿರುವವರು ನಮ್ಮ ಪೂಜ್ಯ ಶ್ರೀಯುತ ವಿಠಲ್ದಾಸ ತಂತ್ರಿಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸ್ತಿದ್ದೇನೆ. ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ಲೇಸಡು ಪಾಲ್ಪಡೆಯಿಂಚಿತ್ತಿ ಈ ವೇದಿಕೆಡು ಸಿಂಹಾಸನಡು ವಿರಾಜಮಾನರಾಯಿಂಚಿತ್ತಿ ಸ್ವಾಮಿಗಳಿಗೆ ಪ್ರಣಾಮನ ಸೊಲ್ಮೆನ ಸಂದಾಯಿತ ಮಲ್ತೊಂದು ಅಂಚನೆ ಸೇರಿಂಚಿತ್ತಿ ಮಾತ ಗಣ್ಯರಿಗಿಲ್ಲ, ಅಂಚನೆ ಸದ್ಭಕ್ತ ಬಾಂಧವ್ರನ್ನ ಹಾಕ್ಲಿಗಿಲ್ಲ ಸೊಲ್ಮೆಳಿನ ಸಂದಾಯಿತ ಮಲ್ತೊಂದು ರಡ್ಡು ಪಾತಿರ ವಿಶೇಷವಾದ ಇಂಚಿನಾದ ಮಣ್ಣಗ ಈ ತುಳುನಾಡದ ಮಣ್ಣು, ಆ ತುಳುನಾಡದ ಮಣ್ಣದ ಗುಣ, ಆ ಗುಣನು ನಮ್ಮ ಏತು ವರ್ಣನೆ ಮಲ್ಪರೆಗೆಲ್ಲ ಸಾಧ್ಯ. ಜಿಂಜ ಸಂಪ್ರದಾಯಗಳು, ಜಿಂಜ ದೈವ ದೇವರನಾಕ್ಲು, ಜಿಂಜ ನಮನೆದ ಕಲೆ ಕಾರ್ಮಿಕ ಹಿರಿಯರಿರ್ದು ಕಿರಿಯರ ಮುಟ ಅನುಭವಕ್ಕೆ ಪಡೆಯೊಂದು ಬತ್ತಿ ನಾವು ಎಂಚಿನ ಆಚರಣೆ, ಎಂಚಿನ ಒಂಜಿ ವಿಶೇಷತೆ ಇತ್ತನ ನಾಡಲ್ಲಿ ತುಳುನಾಡದ ಮಣ್ಣದ ಐತ ಪಿರ ಉಡ್ದು ಐತ ಹಿನ್ನೆಲೆ ಐತನೇ ಆಯಿಂಚಿತ್ತಿ ಒಂಜಿ ವಿಶೇಷತೆ ಉಪ್ಪುಂಡು.
ವಿಶೇಷವಾದ ಈ ಗುರುಜಿದ ಕಾರ್ಯಕ್ರಮ ಒಂದು ಜಿಂಜ ಸಮಯಡು ದುಂಬು ಒಂತನೇ ಕೆಲವೇ ಕ್ಷೇತ್ರಡು ಒಂದು ನಡತೊಂದಿತ್ತು ನಿಂತ ದಿವಸಡು ಒಂದು ಸಾರ್ವಜನಿಕವಾದ ಸಮಾರಂಭವಾದ ಏತ್ ಜನಕ್ಕಳಿಗೆ ಈ ಪತ್ತಿರ್ನಾಕ್ಲಿಗೆ ಭಕ್ತಿರ್ನಾಕ್ಲಿಗೆ ಓ ಸಂತೈಸನ್ನು ಕೊರ್ಪುಂಡ ಅವೇ ನಿಜವಾಯಿತಿ ಆಚರಣೆ ಅಂಚಾನಿಡ್ದವರ ಈ ಗುರ್ಜಿ ದೀಪೋತ್ಸವ ಮಾತ ಕಡೆಟ್ಲ ಜಿಂಜ ದೇವಸ್ಥಾನ ದುಂಬುಡು ಆಚರಣೆ ಇಜ್ಜಂದಿನವು ಇಂಥ ದಿವಸಡು ಆಚರಣೆಗೆ ಬರೊಂದುಂಡು ಅಂಚನೆ ಒಂಬನೇ ವರ್ಷದ ಈ ಉಚ್ಚಯ ಈ ಉರುವಷ್ಟೋರದ ಈ ಮಣ್ಣಡು ಚಂಡಚಂಡೇಶ್ವರಿ ದೇವಿನ ಆಗಮನದ ಒಟ್ಟಿಗೆ ನಡತೊಂದು ಬರೋದು ಜಿಂಜ ವರ್ಷೋರ್ದೊಂಚಿ ತೂನಗ ಈ ಜಾಗೆಡ ಒಂಜಿ ವಿಶೇಷತೆ ಒಂಜನೇದಾದ ತಿರುಗುಣ ಗುರುಜಿಂದು ಅಂಚನೆ ಐತೊಟ್ಟಿಗೆ ಅನ್ನದಾನ ಒಂದು ಪೂರ ಧಾರ್ಮಿಕ ಕಾರ್ಯಕ್ರಮ ಐತೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದೇನು ಪೂರ ಎಡ್ಡೆ ರೀತಿಯಾದ ವಸಂತಣ್ಣೆ ಮಾತೆರನ್ನ ಎಡಬಲ ದೀವೊಂದು ಜಿಂಜ ಭಕ್ತಿರ್ನಾಕ್ಲು ಈ ಜಾಗೆ ಈ ಉಚ್ಚಯಗೂ ತನುಮಾನ ಧನಟು ಸಹಾಯ ಸಹಕಾರನ ಸಂದಾಯಿತ ಮಲ್ತೊಂದುಳ್ಳೇರು ಅತ್ಯಂತ ವೈಭವವಾದ ಭಾರಿ ಗೌಜಿರಿ ಇದು ಊರಷ್ಟೋರ್ದು ಮಣ್ಣು ನಡತೊಂದು ಬರೋದು ಪಣ್ಣಗ ಒಂದು ಆ ದೇವರನ ಅನುಗ್ರಹನೇ ಸರಿಯಿಂದ ಬಂದು ಈ ಸಮಯದ ಪಣರಿಗೆ ಇಷ್ಟ ಮಲ್ತೊಂದುಳ್ಳೆ ವಿಶೇಷವಾದ ಈ ಧಾರ್ಮಿಕ ಆಚರಣೆದ ಪಿರವರ್ದು ಒಂಜಿ ಅರ್ಥಪೂರ್ಣ ಇತ್ತನಂದಾಂಡ ಐಕೆ ನಿಜವಾಯಿನ ಜೊತೆ ಒಂಜಿ ಮೌಲ್ಯ ಉಂಡು ಐಕೆ ಫಲ ಉಂಡು ಪನ್ಪಿನೇನು ಹಿರಿಯರು ನಾಲ್ಕು ಪಂತೀರಿ ಒಂಜಿ ಐತ ಬಗ್ಗೆ ಕಥೆಯನ್ನು ಪನಡು ಅಂದಾಂಡ ಒಂಜಿ 5 ಜನ ಸನ್ಯಾಸಿಗಳು ಕಾಶಿಗೆ ಹೋದು ಐತ ಗಂಗಾಜಲನ ಪತ್ತೊಂದು ರಾಮೇಶ್ವರಗೂ ಅಭಿಷೇಕ ಮಲ್ಪರೆ ಅಂದು ಬರೋಂದಿತ್ತೇರು ಈಶ್ವರ ದೇವರಿಗೆ ಅವರ ಪರೀಕ್ಷೆ ಮಲ್ಪಡು ಅಂದಾಂಡು ಮಕ್ಕಳಿಗೆ ಏತ್ ಪುಣ್ಯ ಸಂಪಾದನೆ ಉಂಡು ನಿಜವಾಯಿನ ಜೊತೆ ಧಾರ್ಮಿಕ ಆಚರಣೆ ಮಕ್ಕಳಿಗೆ ಏತು ಪನ್ಪಿನೇನು ಅವೇನು ಪ್ರಶ್ನೆ ಮಲ್ಪಡು ಅವಿನ ಪರೀಕ್ಷೆ ಮಲ್ಪಡು ಅಂತ ಬಂದು ಈಶ್ವರ ದೇವರು ಒಂಜಿ ನಟ್ಟುನಾಯನ ವೇಷನ ಧಾರಣೆ ಮಲ್ತೊಂದು ಸಾಧ್ಯದ ಕುಳ್ಳುವೇರು ಮಕ್ಕಳು ಗಂಗಾಜಲನ ಪತ್ತೊಂದು ಬರೊಂದುಳ್ಳೇರು ರಾಮೇಶ್ವರಗೂ ಈ ಪರ್ತುಡು ನಟ್ಟುನಾಯನ ಏಸಡು ಪಿಂಜಿತಿ ಈಶ್ವರ ದೇವರು ಆ 5 ಜನಟ ಸನ್ಯಾಸಿಲೇಡ ಕೇಳುವೇರು ಎಂಕ್ ಜಿಂಜ ಬಾಜಲ ಒಂದುಂಡು ಎಂಕ್ ನೀರು ಬರುಡು ಅಪ್ಪನಾಗ ಆ 5 ಜನ ಸನ್ಯಾಸಿಗಳು ಅಂಚಿಂಚಿ ತೂಪೇರು ಕೈ ತುಪ್ಪಿನಿ ಗಂಗಾಜಲ ಮಾತ್ರ ಎಂಕ್ಲೆಗೆಲ್ಲ ಪರಿಹಾರ ನೀರಿಚ್ಚಿ ಆಂಡ ಈ ಗಂಗಾಜಲತ ಮೂಲ ಫಲ ಓಳುಂದು ಮಣ್ಣಗ ಆಯ್ತ ಮೂಲ ಗುರಿ ಓಳುಂದು ಮಣ್ಣಗ ರಾಮೇಶ್ವರ ಈ ಮಧ್ಯೋಡು ಆ ನೀರುಲ ಕೇಳೊಂದುಳ್ಳಿ ಅಪ್ಪನಗ ಪರಿಹರಿಗೆ ನೀರು ಕೋರಡ ಅಥವಾ ಈಶ್ವರ ದೇವರನ ತರೇಕ ಅಭಿಷೇಕ ಮಲ್ಪೋಡ ಪಣ್ಪಿಂಜಿತಿ ಜಿಜ್ಞಾಸೆ ಬರ್ಪುಂಡು ಜಿಜ್ಞಾಸೆದ ಒಟ್ಟಿಗೆ ಇಟ್ಟು ಒರಿ ಮಾತ್ರ ಅಂಚಿಂಚಿ ತೂಪುಜೆ ಅವೇ ಗಂಗಾಜಲನ ಏರಿಗೆ ಬಾಜಲ ಪುಂಡ ಆ ಬಾಜಲ ಅಂಚಿತಿ ದೇವರಿಗೆ ಕೊರ್ಪೆಂದೇನು ಎಂಕ ಈಶ್ವರ ದೇವರನ ತರೇಕ ಪಾಡ್ನ ಜಡಲ ತೊಂದರೆಡ್ಡಿ ಇತ್ತೆ ಇನಿಕ್ಕೆ ಬಾಜಲ ಎಂಚಿನಾತಂಡು ಆ ಬಾಜಲ ಅವು ಪೋಡು ಪಣ್ಪಿಂಜಿತಿ ಒಂಜಿ ಉದ್ದೇಶಡು ಆ ನಟ್ಟುನಾಯನ ವೇಷಡು ಪಿಂಜಿತಿ ಈಶ್ವರ ದೇವರಿಗೆ ಪರಿಹರಿಗೆ ಕೊರ್ಪೆ ಈಶ್ವರ ದೇವರೇ ಪ್ರತ್ಯಕ್ಷ ಆಪೇರು ನನ್ನ ನಿಕ್ಕಲು ರಾಮೇಶ್ವರಗೂ ಪೋಡು ನಿಜ್ಜಿ ಎಂಚಿನ ಆ ಅಭಿಷೇಕದ ಒಂಜಿ ಫಲ ಉಂಡ ಅವು ಇಂಥ ದಿವಸಡು ನಿಕ್ಲ 5 ಜನಟ್ಟು ವರಿಯಾಗ ಮಾತ್ರ ತಿಕ್ಕಂಡು ಒಂದು ನಿಜವಾಯಿನ ಜೊತೆ ಆಚರಣೆದ ಉದ್ದೇಶ ಈಶ್ವರ ದೇವರು ಅವಳೇ ಪಣ್ಪೇರು ನಮ್ಮ ಈತ ಧಾರ್ಮಿಕ ಕಾರ್ಯಕ್ರಮ ಮಲ್ತನಂದ ಆಂಡಲ ಐದೊಟ್ಟಿಗೆ ಸಾರ್ವಜನಿಕವಾಯಿನ ಜೊತೆ ಜನಕ್ಕಳಿಗೆ ಎಂಚಿನ ಕಷ್ಟಗಳುಂಡ ತೊಂದರೆಗಳುಂಡ ಅವು ನೆತ್ತಿರ ರಕ್ತದಾನ ಅವಳಿ ಅಥವಾ ಜೋಕ್ಳಿಗೆ ವಿದ್ಯಾಭ್ಯಾಸಕ್ಕೂ ಸಹಾಯ ಮಲ್ಪನವು ಅವಳಿ ಅಥವಾ ಇನ್ನಿತರ ಸಾಮಾಜಿಕವಾದ ಅನೇಕ ಜಿಂಜ ಸಮಸ್ಯೆಗಳುಂಡು ಆ ಸಮಸ್ಯೆಗಳಿನ ಪರಿಹಾರ ಮಲ್ಪನೆ ಒಟ್ಟಿಗೆ ದೇರ್ವೇರ್ನ ಕೆಲಸ ಅವಡು ಆ ನಿಟ್ಟಿಡು ವಸಂತಣ್ಣೆ ಮಾತೆರನ್ನ ಸೇರ್ಸ ಒಂದು ರಕ್ತದಾನ ಅವಡ ಅಥವಾ ಜೋಕ್ಳಿಗೆ ಸಹಾಯ ಅಂಚೆ ಇನ್ನಿತರ ಬೇತೆ ಬೇತೆ ನಮ್ಮನೇಡು ಸಾಮಾಜಿಕ ಸೇವೆನ ಮಲ್ಪ ಒಂದು ಬರೊಂದುಳ್ಳೇರು ಈ ಕಾರ್ತಿಕ ಮಾಸದ ದೀಪೋತ್ಸವ ಈ ದೀಪೋತ್ಸವದ ಸಂದರ್ಭಗಳು ಇಂಚಿತ್ತಿನ ಧಾರ್ಮಿಕ ಕಾರ್ಯಕ್ರಮದ ಒಟ್ಟಿಗೆ ಸಾಮಾಜಿಕ ಕಳಕಳಿಲ್ಲ ಅವು ಉಪ್ಪಿನವು ಅತ್ಯಂತ ವಿಶೇಷವಾದ ಒಂದೊಂದು ಹಿರಿಯರ್ನಾಕಲು ದೀಪನ ಪತ್ತಾವೇರು ದೀಪನ ಪತ್ತ ಇಂಚಿತ್ತಿ ಉರಿ ದೀಪೋತ್ಸವದ ಔಚಿತ್ಯದ ನನ್ನ ಮಣ್ಣಗ ದೀಪನ ಮಾತೆರ್ಲ ಪೊತ್ತಾವೇರು ಅಣ್ಣ ಆ ಪೊತ್ತಾಯಿನ ಜೊತೆ ದೀಪನ ರಕ್ಷಣೆ ಮಲ್ಪಣವು ಏರಿಗೆಲ್ಲ ಜವಾಬ್ದಾರಿನ ತೋಜುಜಿ ದೀಪನ ಪತ್ತಾವೇರು ಮಾತೆರ್ಲ ಆ ದೀಪನ ಪತ್ತವನು ಮಲ್ಲೆತ್ ಆ ದೀಪನ ಪೊತ್ತಾಯಿನ ಜೊತೆ ದೀಪನ ರಕ್ಷಣೆ ಮಲ್ಪಣವು ಅವು ಅತ್ಯಂತ ಕಷ್ಟಕರವಾಯಿನ ಜೊತೆ ಕೆಲಸ ಅಂಚಿತ್ತಿನ ಕಾರ್ಯಕ್ರಮ ಅವಡು ಹಿಂದೂ ಧರ್ಮದ ಒಂಜಿ ಅನೇಕ ವಿಷಯಗಳು ಪೂರ ಉಂಡು ಜಿಂಜ ಅಂಚಿತ್ತಿನ ಹಿಂದೂ ಧರ್ಮದ
ಆಚರಣೆ ಈ ತುಳುನಾಡದ ಆಚರಣೆ ಹಿರಿಯರ್ ನಾಕುಲು ಎಂಚ ದೀಪನ ಪತ್ತಾಯಿರ ಅಂಚನ ಶುರು ಮಾಡ್ತಿದ್ದೀರಿ ಅವೇನು ಕೋಡಿ ಎತ್ತವಣವು ನಮ್ಮ ಮಾತಿರ್ನಲ್ಲ ಕರ್ತವ್ಯವಾದುಂಡು ಆ ದೀಪನ ರಕ್ಷಣೆ ಮಲ್ಪಡು ಹಿಂದೂ ಧರ್ಮ ಪಂಪಿನ ಒಂಜಿ ದೀಪದ ಲೆಕ್ಕ ಅನೇಕ ಭಿನ್ನಾಭಿಪ್ರಾಯಳುಪು ಅನೇಕ ವಿಚಾರಗಳು ಆದುಪು ಇಂಥ ದಿವಸಡು ಮೀಡಿಯೋಡು ಬತ್ತಿನ ಲೆಕ್ಕನೆ ಈ ತುಳುನಾಡದ ಸೃಷ್ಟಿಗೆ ಬೇರೆ ಬೇರೆ ಕಾರಣ ಅಂದು ಒಂಜಿ ಗುಂಪು ಪಂಡ ಬೊಕೊಂಜಿ ಪರಶುರಾಮ ದೇವರ ಕಾರಣ ಅಂದ ಒಂಜಿ ಗುಂಪು ನೆತ್ತ ಮಧ್ಯಡು ವಾದ ವಿವಾದಗಳು ವಿಚಾರಗಳು ಇಂಚಿನ ಇತ್ತನಂದಾಂಡಲ ಒಂಜೇ ದೇವರಿನ ಬೇತೆ ಬೇತೆ ಪುದರಡ ಲತ್ತಿನ ಲೆಕ್ಕನೆ ಈ ತುಳುನಾಡದ ಮಣ್ಣಡ ಸೃಷ್ಟಿಕರ್ತೆಯಲ್ಲಿ ಬ್ರಹ್ಮಿರ್ಲಾದುಪು ಅಥವಾ ಪರಶುರಾಮ ದೇವರ್ಲಾದುಪು ಅವು ಮುಖ್ಯತೆ ಅಂಡ ಈ ತುಳುನಾಡ ಈ ಮಣ್ಣು ಸೃಷ್ಟಿಯಾತನ ಪಂಪಿನವು ಮುಖ್ಯ ಎತ್ತ ರೀತಿ ನೀತಿ ಸಂಪ್ರದಾಯ ಒಂದೇನು ಪೂರ ಆಚರಣೆ ಒಂದೇನು ಪೂರ ನಮ್ಮ ಪಾಲನೆ ಮಲ್ಪೋಡು ಅಂಚನೆ ನಮ್ಮ ಎಂಚಿನ ಹಿರಿಯರ್ ನಾಕುಲು ನಂಗೆ ಉಪದೇಶನ ಕೊಡ್ತೀರಾ ಎಂಚಿನ ಈ ಮಣ್ಣಡು ನಂಗೆ ಕೊರ್ದು ಬೋತೀರಾ ನಚೋರಹಾರ್ಯಂ ನಚರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನಚ ಭಾರಕಾರಿ ವ್ಯಯೀಕೃತೆ ವರ್ಧತೆ ಅವೊಂಜಿ ಪುಣ್ಯದ ಸಂಕುಲವಾದುಂಡು ಆ ಪುಣ್ಯ ಸಂಕುಲ ನಮ್ಮ ರಕ್ಷಣೆ ಮಲ್ಪಡಾಯಿ ನಾವು ಅಲ್ಲಿ ಕೊಡು ವಸಂತಣ್ಣೆ ಅಂಚನೆ ಮಾತಿರ್ಲ ಪತ್ತಿರ್ನಾಕ್ಲು ಮಾತೆಲ್ಲ ಒಟ್ಟಿಗೆ ಸೇರಿದ ಅನೇಕ ಫ್ರೆಂಡ್ ಸರ್ಕಲ್ ನಾಕ್ಲು ಅಂಚನೆ ಊರ್ದಾಕ್ಲು ಪರ ಊರ್ದಾಕ್ಲು ಪತ್ತಿರ್ನಾಕ್ಲು ಮಾತೆಲ್ಲ ಸೇರಿದು ಉದ್ದಾರ ದಾನಿಗಳು ಪುರ ಉಳ್ಳಿರು ಈತ ಮಲ್ಲ ಸಭೆ ಇಂದೇನು ಪೂರ ಮಲ್ಪೊಡುಂದಾಂಡ ಆತ ಸುಲಭದ ಕೆಲಸಲತ್ತು ಅತ್ಯಂತ ಕಷ್ಟಕರವಾಯಿತಿ ಕೆಲಸ ಒಂದೇನು ಪೂತ ಲೆಕ್ಕ ಹಗ್ಗುರೋಡು ಒಂದು ಪೂರ ಈತ ವಿಜೃಂಭಣೆಡು ಮಲ್ಪೊಡುಂದಾಂಡ ನೆತ್ತ ಪಿರ ಉಡ್ದ ಮಲ್ಲ ಒಂಜಿ ಲೀಡರ್ಶಿಪ್ ಐಕೆ ಮೆಚ್ಚೋಡೆ ನಾವು ಅಂಚಿತ್ತಿನವಳು ದೇವರ ನಲ್ಲ ಆತ ಅನುಗ್ರಹನ ಕೊರಡು ವರ್ಷಲ ಇಂಚನೆ ವಿಜೃಂಭಣೆಡಿ ಮಾತಾ ಉಚ್ಚಾಯ ಕಾರ್ಯಕ್ರಮಗಳು ಪೂರ ಆಪಿನ ಲೆಕ್ಕ ದೇವರ ಆಶೀರ್ವಾದ ತಿಕ್ಕಡು ಪಣಪಿನೇನು ಈ ದೇವ ಸಂಬಂಧ ಬಡೋ ದೇವರ ಪ್ರಾರ್ಥನೆ ಮಲ್ತು ಅವಕಾಶ ಕೊಡ್ನಿಕ್ಕೆ ಯಾನು ವಂದನೆ ಮಲ್ತು ರಡ್ಡ ಪಾತ್ರೆಯನ್ನು ಮುಕ್ತಾಯ ಮಲ್ತುಂದಿರಿ ನಮಸ್ತೆ. ಯಶಸ್ಸಿನ ಗುಟ್ಟು ವಸಂತರವರು ಎಲ್ಲ ಹಿತೈಷಿಗಳನ್ನು ಆತ್ಮೀಯರನ್ನು ಬಂಧುಗಳನ್ನು ದಾನಿಗಳನ್ನು ಸೇರಿಸಿಕೊಂಡು ಮಾಡುವಂಥ ಈ ಕಾರ್ಯಕ್ರಮ ನಿಜಕ್ಕೂ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ನಮ್ಮ ಪೂಜ್ಯರು ಹೇಳಿದಂತೆ ಗುರ್ಜಿ ದೀಪೋತ್ಸವ ಕೇವಲ ಇದೊಂದು ಧಾರ್ಮಿಕ ಕಾರ್ಯಕ್ರಮವಾಗಿರದೆ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಲವಾರು ವರ್ಷಗಳಿಂದ ಸಂಘಟಿಸಿಕೊಂಡು ಬರ್ತಾ ಇದೆ. ಮುಖ್ಯವಾಗಿ ಆರೋಗ್ಯ ಶಿಬಿರ ಇರ್ಬೋದು, ಯೋಗ ಶಿಬಿರ, ವನ ಮಹೋತ್ಸವ, ಕ್ರೀಡಾಕೂಟ, ಪಂದ್ಯಾಟಗಳ ಆಯೋಜನೆ ಮುಂತಾದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಜನಮನವನ್ನು ಗೆದ್ದಿದೆ ಅನ್ನುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಸ್ವಂತ ಪರಿಶ್ರಮದಿಂದ ಬೆಳೆದು ಬಂದಂತಹ ಓರ್ವ ಯಶಸ್ವಿ ಹೋಟೆಲ್ ಉದ್ಯಮಿಗಳು, ಪ್ರಸ್ತುತ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಇವರು ಈ ಗುರ್ಜಿ ದೀಪೋತ್ಸವ ಉತ್ಸವಕ್ಕೆ ಆರಂಭದಿಂದಲೂ ಕಳೆದ 9 ವರ್ಷಗಳಿಂದ ಕೂಡ ನಿರಂತರವಾಗಿ ನಮ್ಮೊಂದಿಗೆ ಈ ಸಮಿತಿಯೊಂದಿಗೆ ಈ ಸಂಭ್ರಮದಲ್ಲಿ ತಾನು ಭಾಗಿಯಾಗ್ತಿರುವಂತಹ ಗೌರವಾನ್ವಿತ ಉದಯ್ ಕುಮಾರ್ ಶೆಟ್ಟಿಯವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ವಿನಂತಿಸ್ತಿದ್ದೇನೆ. ಇಲ್ಲಿ ಉಪಸ್ಥಿತಿರುವಂಥ ಪೂಜ್ಯ ಗುರೂಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಹಾಗೆ ಹಿರಿಯ ದೇವರ ಆರಾಧಕರಾಗಿರುವಂಥ ವಿಠಲ್ ದಾಸ್ ತಂತ್ರಿಯವರ ಆಶೀರ್ವಾದವನ್ನು ಪಡ್ಕೊಂಡು, ಹಾಗೆ ಇನ್ನಿತರ ನಮ್ಮ ಸಹಪಾಠಿಗಳಾದಂಥ ಕಾರ್ಪೊರೇಟರ್ ಗಣೇಶ್ ಆಗಲಿ, ಸುಚೇಂದ್ರ ಆಗಲಿ, ಹಾಗೂ ನಮ್ಮ ಲತೀಶ್ ಅವರು, ಇನ್ನೊಬ್ಬ ನಮ್ಮ ಸ್ನೇಹಿತರು ಎಲ್ಲರಿಗೂ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮೆಲ್ಲ ಅಕ್ಕ ತಂಗಿಯರಿಗೆ, ಅಣ್ಣ ತಂಗಿಯರಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಏನು ಯಕ್ಷಗಾನ ಇದೆ ಅದನ್ನೆಲ್ಲ ಸವಿಯುತ್ತಾ, ಹಾಗೆ ನಮ್ಮ 9ನೇ ವರ್ಷದ ಗುರ್ಜಿ ಮಹೋತ್ಸವ ಪೂಜೆಯನ್ನು ನೋಡೋಕ್ಕೆ ತಾವೆಲ್ಲ ಬಂದಿರುವಿರಿ. ತಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ನಾನು ಸತತವಾಗಿ 9 ವರ್ಷದಿಂದ ಬರ್ತಾ ಇದ್ದೇನೆ. ಯಾಕಂದರೆ ಇದೊಂದು ಅತ್ಯಂತ ಪ್ರೀತಿಯ ಕಾರ್ಯಕ್ರಮ ನನಗೆ. ವಸಂತ ಅವರು ಫೋನ್ ಮಾಡಿದ ತಕ್ಷಣ ನಾನು ಇದಕ್ಕೆ ಬರ್ತೇನೆ. ಯಾಕಂತಂದರೆ ಇದರಲ್ಲೊಂದು ವಿಶೇಷತೆ ಇದೆ. ಏನಪ್ಪ ವಿಶೇಷತೆ ಅಂತಂದರೆ, ಇದು ಸಾಮಾನ್ಯವಾಗಿ ಹುಟ್ಟು ಬಂದಿದ್ದಲ್ಲ. ನಮ್ಮ ಸಂಸ್ಥಾಪಕರಾದಂಥ ಈ ಶಾರದಾ ಗುರ್ಜಿ ಮಹೋತ್ಸವ ಸಮಿತಿಯ ಸಂಸ್ಥಾಪಕರಾದ ವಸಂತ ಅವರಿಗೆ ಸ್ವತಃ ನಮ್ಮ ಚಂಡೇಶ್ವರಿ ದೇವರಿಂದ ಪ್ರೇರಣೆಯಾದಂಥ ಕೆಲಸ ಇದು. ಯಾಕಂದರೆ ಅವರು ಇದ್ದಕ್ಕಿದ್ದಂತೆ ಸಡನ್ನಾಗಿ ನಮಗೆ, ಯಾಕಂದರೆ ಇದನ್ನೆಲ್ಲ ನಾವು ನೋಡಬೇಕಾದ್ರೆ ಮಣ್ಣಗುಡ್ಡೆ, ಬಳ್ಳಲ್ಬಾಗು, ಆ ಕಡೆ ಕಾರ್ಶೀಟ್, ಆ ಕಡೆ ಎಲ್ಲ ಹೋಗಬೇಕಿತ್ತು. ನಮ್ಮ
ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಊರೋ ಸ್ಟೋರ್ಗಳಲ್ಲಿ ಏನೂ ಕಮ್ಮಿ ಇರಲಿಲ್ಲ. ಊರೋ ಸ್ಟೋರ್ನಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತಾ ಇತ್ತು. ಯಾಕೆಂದರೆ ನಮ್ಮ ಶಾರದಾ ಉತ್ಸವ ಆಗಲಿ ಅಥವಾ ಯಕ್ಷಗಾನ, ನಮ್ಮ ಕಟೀಲು ದೇವರ ಉತ್ಸವ, ಇದು ಆ ಯಕ್ಷಗಾನ ಆಟ, ಹಾಗೆ ಇನ್ನಿತರ ಕಾರ್ಯಕ್ರಮ ಇಲ್ಲಿ ಸದಾ ನಡೀತಾನೆ ಇರುತ್ತೆ. ಕೃಷ್ಣಾಷ್ಟಮಿಗೆ ಜೋರಾದ ಕಾರ್ಯಕ್ರಮ ನಡೀತಾ ಇರುತ್ತೆ, ಪ್ರತಿಯೊಂದು ನಡೀತಾರೆ. ಅದರಲ್ಲಿ ಗುರುಜಿ ಮಹೋತ್ಸವ ಒಂದು ಕಮ್ಮಿ ಇತ್ತು ನಮಗೆ. ಅದೇನೋ ಸಡನ್ನಾಗಿ ಪ್ರೇರಣೆ ಬಂದಂಗೆ ವಸಂತರವರು ಎಲ್ಲರಲ್ಲಿ ಡಿಸ್ಕಸ್ ಮಾಡಿದರು. ನಮ್ಮಲ್ಲೆಲ್ಲ 9ನೇ ವರ್ಷದ ಮುಂಚೆ ಈ ಥರ ಒಂದು ನನಗೇನೋ ಅನಿಸ್ತಾ ಇದೆ, ಇದರೊಂದು ನಾವು ಮಾಡಲೇಬೇಕು ಅಂತ. ಆ ಕೂಡಲೇ ನೆರೆದ ಸಮಿತಿ ಅಂತ ಒಂದು ರಚನೆ ಆಯಿತು. ಆ ಸಮಿತಿಯಲ್ಲಿದ್ದ ಉತ್ಸಾಹಿ ಯುವಕರು ಎಲ್ಲರೂ ಒಕ್ಕೊರಲಿಂದ ಇದಕ್ಕೆ ಒಪ್ಕೊಂಡ್ರು. ಅಲ್ಲಿಂದ ಈ ಒಂದು ಗುರುಜಿ ಮಹೋತ್ಸವ ಆರಂಭ ಆಯಿತು. ಯಾಕಂದರೆ ಇದನ್ನು ನಾನು ಪದೇ ಹೇಳ್ತಾ ಇರ್ತೇನೆ. ಯಾಕಂತಂದರೆ ವಸಂತರವರು ಈ ಒಂದು ಕಾರ್ಯಕ್ರಮವನ್ನು, ಇದರ ಮೂಲ ಇದೆ ಅವರು. ಇದಕ್ಕೆ ಒಂದು ಗುರಿಕಾರ ಅಂತ ನಾವು ಹೇಳ್ಬೋದು. ಅವ್ರಿಗೆ ಅವತ್ತು ಆ ಒಂದು ಪ್ರೇರಣೆ ಆಗಿಲ್ಲದಿದ್ದರೆ ಅಥವಾ ಬೇಕಿ ಉತ್ಸಾಹಿ ತರುಣರು ಅವ್ರ ಜೊತೆ ಸೇರಿಲ್ಲ ಅಂದರೆ ಈ ಒಂದು ಅತ್ಯದ್ಭುತವಾದಂಥ ಒಂದು ಗುರುಜಿ ಮಹೋತ್ಸವ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಅವ್ರಿಗೆ ಎಷ್ಟು ಧನ್ಯವಾದಗಳು ತಿಳಿಸಿದ್ರು ಕಮ್ಮಿನೇ. ಈ ಒಂದು ಸಡಗರ ಏನಂದರೆ ಹಬ್ಬದ ಸಡಗರ ಆಯಿತು ನಮಗೆ ಇದೊಂದು. ಎಷ್ಟೊಂದು ಜನ ಆತ್ಮೀಯವಾಗಿ ಇಲ್ಲಿ ಬಂದು ಈ ಒಂದು ಗುರುಜಿ ಮಹೋತ್ಸವವನ್ನು ನೋಡಿಕೊಂಡು, ನಮ್ಮ ಗುರೂಜಿಯವ್ರನ್ನ ಅಷ್ಟೇ, ಅವರು ಯಾವ ಕಾರ್ಯಕ್ರಮ ಇದ್ದರೂ ಪಾಪ ಇಲ್ಲಿ ಹೇಳಿದ ಕೂಡಲೇ ಗುರೂಜಿಯವರು, ತಂತ್ರಿಯವರು ಪ್ರತಿಯೊಂದು ಕೆಲಸ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ. ಹಾಗೆ ನಾವು ದೂರದ ಬೆಂಗಳೂರಲ್ಲಿದ್ದರೂ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಇದುವರೆಗೂ ಮಿಸ್ ಆಗಿದ್ದಿಲ್ಲ. ಹಾಗೆ ಈ ತಂಡ ದೀಪೋತ್ಸವ ಸಮಿತಿ 9ನೇ ವರ್ಷಕ್ಕೆ ಕಾಲಿಟ್ಟಿದೆ. ಪ್ರತಿಯೊಂದರಲ್ಲೂ, ಯಾಕಂದರೆ ನಾವು ಮುಂಚೆ ಹೇಳ್ತಾ ಇದ್ದೀವಿ, ರೈತರುಗಳೆಲ್ಲ ಹೊಸ ವರ್ಷದ ಮಳೆ ಆಗಿ ಚಳಿಗಾಲ ಬರುವಷ್ಟರಲ್ಲಿ ವಸಂತ ಕಾಲದಲ್ಲಿ ಏನೇನು ಹಣ್ಣು ಹಂಪಲುಗಳೆಲ್ಲ ಆಗುತ್ತೋ ಅದನ್ನು ಫಸ್ಟ್ ತಂದು ಈ ದಿಂಡುಗೆ ಇದಕ್ಕೆ ಅರ್ಪಿಸುವಂಥ ಕಾರ್ಯ ಇತ್ತು. ಈಗ ಕೆಲವಷ್ಟು ಮಾತ್ರ ಬರ್ತಾ ಇದೆ, ಆದರೆ ಇನ್ನೂ ಜಾಸ್ತಿಯಾಗಿ ಕೊಟ್ಟವರು ನಮ್ಮ ಬರ್ಕೆ ಎದ್ದಣ್ಣನವರು ಈ ಒಂದು ದೀಪೋತ್ಸವ ಇನ್ನೂ ವರ್ಣರಂಜಿತವಾಗಿರಬೇಕು ಅಂತ ಅದಕ್ಕೆ ಬೇಕಾದಷ್ಟು ಫಲ ಪುಷ್ಪಗಳನ್ನ ಅದೆಲ್ಲ ಕೊಡ್ತಾರೆ. ಇನ್ನು ಸುಚೇಂದ್ರ ಅವರು, ಬಾಕಿ ಇನ್ನಿತರದ ಜನ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಒಂದು ವರ್ಣರಂಜಿತವಾಗಿ ಮಾಡೋಕ್ಕೂ ಅವರೆಲ್ಲ ಮುಂದೆ ಬಂದಿದ್ದಾರೆ. ಇದೊಂದು ನಮ್ಮ ಅದೃಷ್ಟ, ಈ ಒಂದು ಊರೋ ಸ್ಟೋರ್ನ ಒಂದು ಭಾಗ್ಯ ಅಂತ ನಾವು ಹೇಳಬೇಕು. ಈ ಥರ ಮುನ್ನಡೀತಾ ಇರಲಿ. ನಮ್ಮ ವಿಠ್ಠಲದಾಸ್ ತಂತ್ರಿಯವರು ಅರ್ಥಪೂರ್ಣವಾಗಿ ಎಲ್ಲ ವಿಚಾರಗಳನ್ನು ವಿವರವಾಗಿ ಹೇಳಿದ್ದಾರೆ. ಈ ಒಂದು ಸಮಿತಿ ಧಾರ್ಮಿಕ ಕಾರ್ಯಕ್ರಮಗಳಷ್ಟೇ ಅಲ್ಲ, ಇನ್ನಿತರ ಚಟುವಟಿಕೆಗಳನ್ನು ಭಾಳಷ್ಟು ಆರೋಗ್ಯದ ಬಗ್ಗೆ ಅಥವಾ ಇನ್ನಿತರ ಕಾಳಜಿಗಳನ್ನು ವಹಿಸ್ಕೊಂಡು ತುಂಬ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಮುಂದಿನ ದಿನ ಇನ್ನು ಅತ್ಯಂತ ಸಾಧಕರುಗಳಿಗೂ ಇನ್ನು ಈ ವೇದಿಕೆಯಲ್ಲಿ ಸನ್ಮಾನಗಳಾಗಲಿ, ಒಳ್ಳೊಳ್ಳೆ ವಿಚಾರಗಳು ಈ ವೇದಿಕೆಯಲ್ಲಿ ಬರಲಿ. ಮುಂದಿನ ವರ್ಷ 10ನೇ ವರ್ಷ ವಿಜೃಂಭಣೆ ನಡೀಲಿ. ಆ ಗಣೇಶ ದೇವರ ಆಶೀರ್ವಾದ ಹಾಗೂ ನಮ್ಮ ಅಮ್ಮ ಚಂಡೇಶ್ವರ ಆಶೀರ್ವಾದ ಸದಾ ನಮ್ಮ ತಂಡಕ್ಕಿರಲಿ ಅಂತ ಹೇಳುತ್ತಾ, ಒಂದು ಎಲ್ಲರನ್ನು ಉದ್ದೇಶ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಅಮ್ಮನವರು ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮವನ್ನು ಇಡ್ತೇನೆ. ಧನ್ಯವಾದಗಳು. ಈ ಒಂದು ಗುರುಜಿ ಮಹೋತ್ಸವ ಈಗೀಗ ಊರ ಹಬ್ಬವಾಗಿ ಬಹಳ ವರ್ಣರಂಜಿತವಾಗಿ ಅರ್ಥಪೂರ್ಣವಾಗಿ ಮೂಡಿಬರುತ್ತಿದೆ ಎನ್ನುವಂತಹ ಒಂದು ಸಂತೃಪ್ತಿಯ ಮಾತನ್ನು ಹೇಳಿದ್ದಾರೆ. ಬಹಳ ಒಂದು ಅಭಿಮಾನದಿಂದ, ಗೌರವದಿಂದ, ದೂರದ ಬೆಂಗಳೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಸಮಿತಿಯ ಮೇಲಿನ ಪ್ರೀತಿಯಿಂದ, ಹಾಗೆ ದೇವರ ಒಂದು ಆಶೀರ್ವಾದವನ್ನು ಪಡೆಯಲೆಂದೇ ದೂರದ ಬೆಂಗಳೂರಿನಿಂದ ಆಗಮಿಸಿರುತ್ತಾರೆ. ನಿಮಗೆ ಬಹಳ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ನಿಜವಾಗಿ ನೀವೆಲ್ಲರೂ ಕೂಡ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೂಡ ಯಕ್ಷಗಾನ ಪ್ರಿಯರು ಅನ್ನೋದು ಎಲ್ಲರಿಗೂ ತಿಳಿದೇ ಇದೆ. ಈ ಒಂದು ಯಕ್ಷಗಾನದ ಮಧ್ಯೆ ಬಹಳ ಒಂದು ಚುಟುಕಾದ ಒಂದು ಸಭಾ ಕಾರ್ಯಕ್ರಮ ಆದುದರಿಂದ ನಮ್ಮ ಅತಿಥಿಗಳಂತಹ ಲತೀಶ್ ಪೂಜಾರಿ ಅವರು ಇರ್ಬೋದು, ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಂತಹ ಗಣೇಶರು ಇರ್ಬೋದು, ಹಾಗೆ ರಾಮ್ ಮೋಹನ್ರು, ಹಾಗೆ ಸಚೀಂದ್ರ, ಇವರೆಲ್ಲರೂ ಕೂಡ ಬಹಳ ಯಾವುದೇ ಒಂದು ಭಾಷಣವನ್ನು ಮಾಡದೆ ಮೌನವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರೋದು ನಮಗೆಲ್ಲ ಬಹಳ ಸಂತೋಷ ಅಂತ ಹೇಳುತ್ತಾ, ಮುಂದಕ್ಕೆ ನೆರೆದಿರುವಂತಹ ಸಭಿಕರಿಗೆ ಇದೀಗ ಪೂಜಾ ಸ್ವಾಮೀಜಿಗಳ ಮಾತು ಕೇಳುವಂತಹ ಒಂದು ಸುಯೋಗ. ಶ್ರೀ ಕ್ಷೇತ್ರ ಒಡಿಯೂರು ಎಲ್ಲರಿಗೂ ಕೂಡ ಚಿರಪರಿಚಿತ. ಶ್ರೀ ಕ್ಷೇತ್ರದ ನಿರ್ಮಾತೃ, ತುಳುನಾಡಿನ ಸಾಧು ಸಂತರ ನಡುವೆ ಅಪ್ರತಿಮ ಸಾಧಕರಾಗಿ ಎದ್ದು ತೋರುವಂತಹ ಯೋಗಿ ಪುರುಷ ಇವರು.
ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸದಾ ತೊಡಗಿಸಿಕೊಂಡಿರುವಂತಹ ಪೂಜ್ಯರು ಹಲವಾರು ಗ್ರಾಮಗಳನ್ನು ದತ್ತು ಸ್ವೀಕರಿಸಿ ಸಾಕಾರ ಸಂಸ್ಥೆಯ ಮೂಲಕ, ಸ್ವಸಹಾಯ ಗುಂಪಿನ ಮೂಲಕ, ಗ್ರಾಮ ವಿಕಾಸ ಯೋಜನೆಯ ಮೂಲಕ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಸಂಘಟಿಸಿ ಯಶಸ್ಸನ್ನು ಕಂಡಂತಹ ಪರಮ ಪೂಜ್ಯರು. ಕಷ್ಟ ಕಾರ್ಪಣ್ಯವೆಂದು ಕಂಗೆಟ್ಟು ಬಂದಂತಹ ಜನರಿಗೆ ಸಾಂತ್ವನದ ಅಭಯದಾನ ಮಾಡಿ ಸೂಕ್ತ ಪರಿಹಾರವನ್ನು ನೀಡುವಂತಹ, ದೇಶ ವಿದೇಶಗಳಲ್ಲಿ ಲಕ್ಷ ಲಕ್ಷ ಭಕ್ತರನ್ನು ಪಡೆದಂತಹ ಪೂಜ್ಯರು. ತುಳುನಾಡ ಜಾತ್ರೆ, ಬಲೆ, ತುಳುತೇರು ವೈಪುಗ ಮುಂತಾದ ಬೇರೆ ಬೇರೆ ತುಳು ಕಾರ್ಯಕ್ರಮಗಳನ್ನು ಆಯೋಜಿಸಿ ನಮ್ಮ ತುಳುನಾಡ ಪರಂಪರೆ, ಆಚಾರ, ವಿಚಾರಗಳ ಬಗ್ಗೆ ಬಹಳಷ್ಟು ಕಾರ್ಯಕ್ರಮ ಸಂಘಟಿಸುತ್ತಾ ಒಂದು ತುಳು ಕ್ರಾಂತಿಯನ್ನು ಮಾಡುತ್ತಿರುವಂತಹ ತುಳುನಾಡ ಮಾಂತ್ರಿಕರು ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಗೌರವಾನ್ವಿತ ಒಡಿಯೂರಿನ ಒಡೆಯ ಪರಮ ಪೂಜ್ಯ ಸ್ವಾಮೀಜಿಗಳು ಇದೀಗ ನಿರಂತ ಜನಸಮೂಹಕ್ಕೆ ಆಶೀರ್ವಾದದ ಸಿಂಚನವನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸ್ತಿದ್ದೇನೆ. ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ರಸಭಂಗ ಮನ್ಪೆರೆ ದಾಲ ಮನಸ್ಸು ಮಲ್ಪುಜಿ ಒಂಜಿ ನಾಲ್ಗೆರೆ ಮಾತ್ರ ನಿಕ್ಲಿ ಎದುರು ಪನ್ಪಣೆ ಮಾತ ಈ ಒಂಜಿ ಪೊರ್ಲ ಗಂಟದ ಲೇಸ್ ಅಟ್ಟನೆ ಆತಲಿ ನೆತ್ತ ವಿವರದಾದ ಅಂದ ತಂತ್ರಿಗಳು ಬಾರಿ ಪೊರ್ಲುಡೆ ಬುಡುಪಾದು ಕೊರಿಯರಿ ನೆನಾತಿ ಹೆಚ್ಚಿಗೆ ವಿಚಾರನು ಉದಯಣ್ಣೆ ಪಂಡದು ಮುಗಿತೇವೆ ಯಾನ್ಲ ಹೆಚ್ಚ ಪಾತಿರುಜಿ ನೆನ ಪಿರೋಡದು ಆಟದ ಅನುಕೂಲ ಅನುಭವಗಳನ್ನು ಮಾತ್ರ ನಿಗ್ಲು ಮತ್ತೊಂದು ಬರೀರಿ ಗುಳ್ಳರಿ ಎಂಕ್ಲ ಗೊತ್ತಾಪುಂಡು ಅಂಚಾಂದು ಇನಿತ ಈ ಲೇಸದ ಅಟ್ಟನೆ ದಾಯಿಗೆ ಗುರ್ಜಿ ಮಹೋತ್ಸವದ ಒಂಜಿ ವಿಶೇಷತೆ ದಾನೆ ವರ್ಷೋಷಲ ಬತ್ತ ಐನೇ ಪಾತೆರೊಂದು ಉಪ್ಪನಮ ಈ ಒಂಜಿ ಸಮಿತಿಗೆ ಪುದರುಂಡು ದೀಪೋತ್ಸವ ಅಂತ. ದೀಪ ಎಂತಿನವು ಭಾಳ ಶ್ರೇಷ್ಠವಾಯಿನವು. ದೀಪ ಒಂಜಿ ಪೊತ್ತಾಂಡ ಪೊತ್ತನಾಯನ ಮೊನ್ನೆಲ ತೋಜುನು, ಎದುರುದಾಯನ ಮೊನ್ನೆಲ ತೋಜುನು, ಅವು ಬಾಕಿ ದಕ್ಲೆ ಬೊಲ್ಪಾಪುಂಡು. ಒರುಂಬ ಕರಿಯಂದೆ ಪತ್ತಾಪುಜಿ ಇಂದು ಬರ್ಪಿ ವರ್ಷಕ್ಕೆ ದಶಮಾನೋತ್ಸವದ ಸಂಭ್ರಮ ಅನ್ಪುಣಂಚಿನ ಒಂಜಿ ಸಂದರ್ಭ ಒದಗದು ಬತ್ತನ ಪಂಡ ತಪ್ಪಾವಂದು ನೆನಪ ದಶಮಾನೋತ್ಸವ ಅಂತ. ಈ ಒರ್ಂಬದ ಲೆಕ್ಕಾಚಾರ ಅಂದ್ಪಂಡ ಸೊನ್ನೆ ಬಲಿತ್ತು ಪೊದಲ ಒಂಜತೆ ಎದುರುಗಳು ಒಟ್ಟಿಗೆ ಪತ್ತಾಪುಣ ಪಗ ಒರ್ಂಬ ಮುಗಿದಾನಾಗ ಮಾತ ಪತ್ತು ಒಂಜಿ ಪತ್ತಡು ಉಳ್ಳಿರು ಬಲೊಟ್ಟುಳ್ಳ ಇಂಪಿನ ಒಂಜಿ ಸಂಕೇತಲ ಈ ಸಂದರ್ಭಡು ಪಣೋಳಿ ನವಗ್ರಹರು ಒಂದುಲ್ಲೇರು ಮಾತ ಇಂಚೊಪ್ಪಣಕ್ಕೆ ಮಾತ ಎದುರುದಾಪಣೆ ಹೊರೋರು ಅಪರೂಪಗೆ ಎದುರಾಪಣೆ ಅಂಡ ನವಗ್ರಹರನ ಅನುಗ್ರಹ ಇಜ್ಜಂದೆ ದಾಲ ಜಗತ್ತಿನ ನಡಪೂಜೆ ಇಂದು ಐತ ಪಿರಾ ಉಡ್ದು ದೇವರ ಅನುಗ್ರಹ ಉಂಡು. ಸಕಲ ಗ್ರಹ ಬಲ ನೀನೆ ನೀರಜಾಕ್ಷ ಅಂದು ದಾಸೇರು ಪನ್ಪೇರು ಅವಾಗ ಆರ್ನ ಬಲ ಬೋಡು ನಂಗೆ ಮೂಲ ಆ ಬಲ ಉದಿತದು ನಿಜನ ಈ ಮನೆ ವರ್ಷಗೂ ಕಾರ್ಯರಿಗೆ ಸಾಧ್ಯತೆ ಇಜ್ಜೆ. ಈ ವಸಂತನಾಗ ಬೇತೆ ಬೇತೆ ಆಲೋಚನೆಗಳು ಮೂಡುಂಡು ಐಟು ಉಂದುಲ ಒಂಜಿ ಇಂದು ಪಂಡ ತಪ್ಪಾವಂತು ಉಂದುಲ ಒಂಜಿ ಗುರ್ಜಿ ಮಹೋತ್ಸವ ಮಲ್ತನ ಎಂಚ ಯಾನ ಆರಂಭ ಹೊಡೆದು ಪ್ರತಿ ವರ್ಷಲ ನೀಕು ಬರೋ ಒಂದುಲ್ಲೆ ಮುಲ್ತ ಚಟುವಟಿಕೆ ಎಂಚುಂಡು ನಡವಳಿಕೆ ಎಂಚುಂಡು ಹಿಂಗೆ ಗೊತ್ತುಂಡು ಬತ್ತನ ಮಾತ ನಮ್ಮ ಮಕ್ಕಳು ಒಟ್ಟಿಗೆ ಉಪ್ಪಣೆಯೇ ಅಂತು ಒಂದು ಉಪ್ಪೆ ಬಾರಿ ಪೊರ್ಲುಡೆ ನಡಪಡಿನ್ಪಿನೊಂಜಿ ಹೆಚ್ಚು ಅಕ್ಲಿಡ ಉಂಡು. ನೆತ್ತ ಮೂಲಕವಾದ ಎಂಕು ತೋಜನೆ ಈ ಸಮಿತಿದಾಗ್ಲಿ ಈ ವಸಂತನ ಮೂಲಕವಾದ ಸಮಾಜಮುಖಿಯಾದ ದಾಲಂಡ ಮಲ್ಪೊಳಿ ಅಂದು ಯೋಚನೆ ಮಲ್ತದು ಬೇತೆ ಬೇತೆ ಸೇವಾ ಕಾರ್ಯಗಳು ಅಕ್ಲಿಡ ತೊಡಗಾದಿರು ಒಂದು ನಿಜವಾದ ಮೆಚ್ಚುಗೆದ ವಿಷಯ. ಮೂಳು ದಾನತ್ತಿನೊಂದಿಗೆ ಎಂಡ ಧರ್ಮ ಸಂಸ್ಕೃತಿ ನಿಪಿನವು ಅರಳದು ತೋಜರೆ ನಂಗೆ ಸಾಧ್ಯತೆ ಆಗ್ತದೆ. ಧರ್ಮ ಸಂಸ್ಕೃತಿದ ಪೊರ್ಲು ಪೊಳಬು ಮಾತ ಮುಲ್ಪ ಬುಡುಪಾದಿಲೆ ಕಾತನು ನಿಜ ಅರ್ಥೋಡು ನಮ್ಮ ತೂಪಂದಾಂಡ ಬದುಕಿನಿಪಿನವು ಭಾರಿ ಶ್ರೇಷ್ಠವಾಯಿನವು ಅವು ಎರ್ಕನ ನೀರತ್ತಿಗೆ ನಿರಂತರವಾದ ಪರಪುಣಂಚಿನ ತುದೆ ಆವಡು ಅಂಚ ಆವಡುಂದಾಂಡ ನಂಗೆ ಸಂಸ್ಕಾರ ಇನ್ಪಿನವು ಬೋಡು ಸಂಸ್ಕಾರ ಇಂಪಿನ ಮಾತಕ್ಕಲ್ಲ ಉಂಡು ದೀಪಗಳ ದೀಪ ಸಂಸ್ಕಾರ ಅಂದು ಅರ್ಪಣೆ ರೈತ ಬಗೆಟ್ಟು ದೀಪ ಸಂಸ್ಕಾರ ಅಂದು ಉಂಡು, ವೃಕ್ಷ ಸಂಸ್ಕಾರ ಅಂದು ಉಂಡು, ಮನುಷ್ಯಗೆ 14 ನಮೂನೆದ ಸಂಸ್ಕಾರಗಳು ಉಳ್ಳ ನಮಗೆ ಏತ ಅನುಕೂಲ ಆಪುಂಡು ಖಂಡಿತವಾದ ನಮ್ಮ ಆಚರಣೆ ಮಲ್ತೊಂದು ಬರೋಡು ಅಪಗನೆ ಬದುಕು ಪುರ್ಲಾಪಣೆ ಅಂತ. ಇನಿ ನಿಖಲೆ ಪುರಾಣಡು ಮತ ಕಥೆಗೆ ಎಂದು ಉಪ್ಪಾರು ಕೃಷ್ಣ ದೇವೇರು ಪಾಂಡವರೇನೇ ದಾಯೆ ಮೆಚ್ಚಿದೇರು ದಿಕ್ಕೆಂಡ ಅಕ್ಲು ಒಂಜಾತ ವನವಾಸ ಉಪೋಪನಂಚಿನ ಸಮಯ ಮಾತ ಕಳತೆ ಇಂಪಿನ ದುಃಖ ಅಕ್ಲಡೆ ಇಜ್ಜಾಂಡಿಗೆ ದುಃಖ ಇಜ್ಜಾಂಡಿಗೆ ಬೊಕ ಇಂಚನೇ ಅವಡಿಂಪಿನ ಅಪೇಕ್ಷೆಲ ಆರಡೆ ಅಕ್ಲಡೆ ಇಜ್ಜಾಂಡಿಗೆ ಪಾಂಡವರೆಡ ಅಂಚಾದು ಕೃಷ್ಣದೇವೇರು ಅಕ್ಲೇನು ಆತ ಪ್ರೀತಿ ಹಿಡಿತು ಹೊಂದಿತ್ತೇರು ವಿಶೇಷವಾಯಿನ ಒಂದು ಚಿಂತನೆ ಐತೆ ಪಿರ ಹೊಡೆದುಂಡು ನಮಲ್ ಅಂಚನೆ ಅತಿಯಾಯಿನ ಓವುಂಡ ಐಟ್ ನಂಗೆ ಆಪತ್ತುಗಳುಂಡು ಅಂತ ಅರ್ಥ. ಒಯ್ಲ ನಮ್ಮ ಇತಿಮಿತಿಟ್ಟು ಬಲಕ್ಕೆ ಮಲ್ತಂದಾಂಡ ಬದುಕು ಪುರ್ಲಾಪಿನ ಸಂದೇಶ ಐತೆ ಪಿರಾವುಡುಂಡು. ಇನಿ
ಪೊರ್ಲುದ ಒಂಜಿ ಸಂಭ್ರಮಡು ನಮ್ಮವುಳ್ಳ ಎಲ್ಲ ದೀರ್ಘ ಪಾತ್ಯರುಜಿ ಖಂಡಿತ ಪಾತ್ಯರುಜಿ ಈ ಒಂಜಿ ಕಾರ್ಯಕ್ರಮದ ಸಂಭ್ರಮತೆಗೆ ಸಾಕ್ಷಾತಿರು ಮಾತೆರ್ಲ ಆ ತರಡಿತು ನಲ್ಲ ತೆಲಿಕೆದ ಮನೆ ತೋಜುಂಡು ನಂಗೆ ಇಂಚ ಬಣ್ಣಗ ಮಾತ ನಮ್ಮ ಮಕ್ಳು ಅಂತ ತಿರ್ತುತು ನಮ್ಮ ಮಕ್ಳು ಇಂಪಿನಂಜಿ ಭಾವನೆ ಈ ಸಮಿತಿದ ಲೈಟ್ಲ ಎಡ್ಡೆ ಒಂಜಿ ಮನಸ್ಸದಾಗ್ಲು ಒಟ್ಟುಗುಳ್ಳೇರು ಅವು ಮೆಚ್ಚುಗೆದ ವಿಷಯ. ಎಡ್ಡೆ ಮನಸ್ಸುಗಳು ಎಡ್ಡೆ ಕಾರ್ಯವು ಒಡ್ಡುನ ಒಂಜಿ ಸಮಯ ಉಂಡತೆ ಅವು ಭಗವಂತಗೆ ಭಾರಿ ಪ್ರಿಯವಾಯಿನ ಅಂದಲ ಅರ್ಥ. ಇನಿ ಒಂಜಿ ಬಾಗೋಡು ಕಲಸೇವೆ ಒಂದುಂಡು ಆಟದ ಒಂಜಿ ಆತು ಎಂಕ್ಲ ಊರ್ದಾರನಿಟ್ಟು ಉಳ್ಳೇರು ಅಂತ ಪಣೆರೆ ಎಂಕ್ ಸಂತೋಷ ಒಂದುಂಡು. ಸತೀಶಣ್ಣನ ಬಗ್ಗೆ ನೆನಪು ಅನ್ಪೋಡು ಇನಿ ಬಾರಿ ಸಂಭ್ರಮಡು ಹಲವಾರು ವರ್ಷ ಹೊಡೆದು ಇಂಚಿನ ಕಾರ್ಯಕ್ರಮಕ್ಕೆ ಒತ್ತೊಂದು ಒಂಜಾತ ಜನಪ್ರಿಯತೆ ವಿಶ್ವದಾದ್ಯಂತ ಒಂಜಿ ರೀತಿಯ ಯಕ್ಷಧ್ರುವ ಅಂತ ಬಹುಶಃ ಒಂಜಿ ಅಭಿನಂದನೆ ಈ ಸಂದರ್ಭಡಿ ಅನ್ ಪಂಡೊಂದುಲ್ಲೆ ಐಕ ಅನುಕೂಲವಾದ ಮೇಳದಕ್ಲೆನ ಕೂಟೋಡು ನಡಪಾವಣಂಚಿನ ಕಾರ್ಯ ಅಕ್ಲ ಹೆಚ್ಚ ಊರ್ದಕ್ಲೆ ಉಳ್ಳೇರಾಯ್ತು ಒಟ್ಟು ಯಾನ್ ಹೆಚ್ಚಾದ ಪನ್ನುಡಾಯ್ತ ಬಗೆಟ್ಟು ಕಲಿತ ಬಗೆಟ್ಟು ಪೋಷಣೆ ಒಂಜಾತ ಮಲ್ಪುಣಂಚಿನ ಅಗತ್ಯತೆ ಎಲ್ಲ ಉಂಡು ಈ ಸಂದರ್ಭಡು ಪಂಡೊಂದು ಇನಿ ಈ ಕಾರ್ಯಡು ಪಾಲ್ಪಡೆಯಂಚಿನ ಮಾತ್ರೆಗಳ ದೇವರ ಎಡ್ಡೆ ಪುದಿಪಾವಡು ದೇವರು ಪಿದಯ ಬರ್ಪಣೆ ಎಂದು ಉಂಡು. ಜಾತ್ರೆಗೆ ಮಾತ್ರ ದೇವರು ಪಿದಯ ಬರ್ಪಣೆ ಎಂದು ಗುರ್ಜಿ ಉತ್ಸವಗಳ ದೇವರ ಉತ್ಸವದ ದೇವರೇ ಆ ಮೂರ್ತಿನ ಪಿದೆರುಕೊಣತು ನಮ್ಮ ಎದುರುದಿದ್ದು ಪೂಜೆ ಆರಾಧನೆ ಮತ್ತು ಮಲ್ಪ ಅವಾಗ ದೇವರ ಕೈತಲ್ಲಿ ಬರ್ಪಣಂಚಿನ ಸಮಯ ನಾವು ಮಾತ್ರ ಅನುಕೂಲವಾದ ಭಾವನಾತ್ಮಕವಾದ ಐತ ಬಗೆಟ್ಲು ಒಟ್ಟು ಸೇರೋಣಂಚಿನ ಅವಕಾಶ ಈ ಗುರ್ಜಿ ದೀಪೋತ್ಸವದ ಮೂಲಕ ನಂಗೆ ಅನುಕೂಲ ಇರಿಗೆ ಸಾಧ್ಯತೆಯನ್ನು ಅನುಕೂಲ ಆತನು. ಈ ಸಮಯಡು నేను నడపావనించిన కూటదక్లకి మాత్రಗಳ ప్రసాదాన్ని పేరు ನನ್ನ ಕೂಟದಕ್ಲ ಮಸ್ತ್ ಜನ ಒಳ್ಳೆರು ಪಂಡೊಂದು ಪಣ ದಿಂಜ ದೀರ್ಘಾವು ಅಂತೂ ವಸಂತಣ್ಣನ ಒಂಜಿ ನಾಯಕತ್ವ ಉಂಡು ನೆತ್ತ ಪಿರವಾಡು ಎಡ್ಡೆ ಒಂಜಿ ಮುತಾಲಿಕೆ ಯಾರಿಗೆ ಒಂಜಿ ಜವಾಬ್ದಾರಿ ಕೊಂಡ ಏನು ಮಂತು ಉಡುಪೇರಿ ಕ್ಷೇತ್ರವು ಹಲವಾರು ವರ್ಷ ಹೊಡೆದು ಸಂಪರ್ಕದಿ ಒಂದು ಬತ್ತು ನಂಚಿನ ಒಂಜಿ ವ್ಯಕ್ತಿ అయిన ಕೂಡ ఆయన ವಿಸ್ತಾರ ಮಂತು ಪಂಡ್ರಿಗೆ ಪೋಪುಜಿ ಅಂತೂ ఆయన ಬೊಳೆಪ ಒಂದೆಲ್ಲ ಬೈದೇರು ಅಕ್ಲ ಪೂರ್ತಿ ಕುಟುಂಬದಕ್ಲೆ ಅಡೆಗೆ ನಡತೊಂದುಲ್ಲಿರಂದು ಪಂಡ ಅವು ಮೆಚ್ಚುಗೆದ ವಿಷಯ ಈ ಸಂದರ್ಭಡು ಪಂಡೊಂದು ಇಂಚಿನ ಕಾರ್ಯಕ್ರಮ ನೆನಾತೆ ವಿಜೃಂಭಣೆಡು ಅಪಗಪಗ ಜನಕ್ರೀಡ ಧರ್ಮ ಸಂಸ್ಕೃತಿನ ಜಾಗೃತಿ ಮನ್ಪುಣಂಚಿನ ಕಾರ್ಯಕ್ರಮ ಆ ಒಂದು ಉಪ್ಪಾಡೊಂದು ಈ ಸಂದರ್ಭಡು ಪಂಡೊಂದು ಊರ್ವ ಅಂದ್ ಪಂಡ ಊರ್ವ ಅಂದ್ ಪಂಡ ಪೂರ್ವ ದಾಯ ಪಂಪೆಂದು ಕೆಂಡ ಮೂಡೈಗ್ಲ ಪಡ್ಡೈಗ್ಲ ಒಂಜಿ ಸಂಗತಿ ಉಂಡು ನಮ್ಮ ಮೂಡೈದ ತುಡರು ಪಡ್ಡೈದ ಗಾಳಿಗ ತೆಗೆದು ಬೋರೆಗೆ ಬಲ್ಲೆತ್ತ ಒರಿಪುಣ ಕೆಲಸ ಅಂದ್ಪಂಡು ಒಂದು ಒರಿಪುಣ ಕೆಲಸ ನಮ್ಮ ಸಂಸ್ಕೃತಿನ ಒರಿಪುಣ ಕೆಲಸ ಅಂದ್ಪಂಡೊಂದು ಆಗ್ಲೇ ಕುಡೋರು ಎಡ್ಡೆಪ್ಪನ ಬೈಕೊಂದು ಏನ ಪಾತಿರನುಂತಾವೆ ಅವಧೂತ ಚಿಂತನ್ ಗುರುದೇವದತ್ತ. ಒಡಿಯೂರಿನ ಸ್ವಾಮೀಜಿಗಳಿಗೆ ಎಲ್ಲ ಭಕ್ತರ ಪರವಾಗಿ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಧಾರ್ಮಿಕ ಉಪನ್ಯಾಸದ ಮೂಲಕ ಒಂದಷ್ಟು ಚಿಂತನೆಯನ್ನು ಒಂದಷ್ಟು ಸಂದೇಶವನ್ನು ನಮ್ಮೊಂದಿಗೆ ಹಂಚಿಕೊಂಡು ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿದಂಥ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಪ್ರೀತಿ ಅಭಿಮಾನದಿಂದ ಈ ಒಂದು ಸಮಿತಿಗೆ ಸದಾ ಮಾರ್ಗದರ್ಶನ ನೀಡುತ್ತಿರುವಂತಹ ಗೌರವಾನ್ವಿತ ವಿಠಲ್ ದಾಸ್ ತಂತ್ರಿ ತಮಗೂ ಕೂಡ ಈ ಒಂದು ಸಮಿತಿಯ ಪರವಾಗಿ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಹಾಗೆ ದೂರದ ಬೆಂಗಳೂರಿನಿಂದ ಈ ಒಂದು ದೀಪೋತ್ಸವ ಕಾರ್ಯಕ್ರಮದ ಒಂದು ಅಭಿಮಾನದಿಂದ ಬಂದಿರುವಂತಹ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ತಾವು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಿರಿ, ಸಹಕರಿಸಿದಿರಿ, ಅಭಿನಂದಿಸಿದಿರಿ. ನಿಮಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಲತೀಶ್ ಪೂಜಾರಿ ಬಿರ್ವೇರ್ ಕೂಡ್ಲ ನಿಮ್ಮ ಉಪಸ್ಥಿತಿಯು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಗೌರವವನ್ನು ತಂದಿದೆ. ನಮ್ಮ ಸ್ಥಳೀಯ ನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಜನನಾಯಕರು ಶ್ರೀಯುತ ಗಣೇಶ್ ರವರನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಉಪಸ್ಥಿತಿಗಾಗಿ ಗೌರವಿಸುತ್ತಾ ಹಾಗೆ ಗೌರವಾನ್ವಿತ ಅತಿಥಿಗಳಾಗಿದ್ದುಕೊಂಡು ನಮ್ಮೊಂದಿಗೆ ಸದಾ ಸಹಕಾರ ನೀಡುತ್ತಿರುವಂತಹ ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀಯುತ ರಾಮಮೋಹನ್ ರೈ ಹಾಗೆ ಗೌರವಾಧ್ಯಕ್ಷರಾಗಿರುವಂತಹ ಸಚೀಂದ್ರ ಬರ್ಕೆ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವಂದಿಸುತ್ತಾ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮಗೆ ಕೈ ಜೋಡಿಸಿದೆ. ವಿಶೇಷವಾಗಿ ಕೊರಜ್ಜ ಕ್ಷೇತ್ರ ಉರ್ವ ಇಲ್ಲಿನ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ದೀಪೋತ್ಸವ ಕಾರ್ಯಕ್ರಮವುದು ಸಭಾ ಕಾರ್ಯಕ್ರಮದ ಎಲ್ಲ ಒಟ್ಟು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ದಾನಿಗಳಿಗೆ ಸರ್ವರಿಗೂ ಕೂಡ ವಂದಿಸುತ್ತಾ ಈ ಒಂದು ಪುಟ್ಟದಾದ ಸಭಾ ಕಾರ್ಯಕ್ರಮವನ್ನು ಮುಗಿಸಿ ಮುಂದಕ್ಕೆ ನಾವು ಯಕ್ಷಗಾನ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ನಿಮ್ಮೆಲ್ಲರ ಒಂದು ತಾಳ್ಮೆಗೆ ಸಹನೆಗೆ ಮತ್ತೊಮ್ಮೆ ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ವಂದನೆಗಳು.
Thank you.
ಪ್ರಸಿದ್ಧ ದೈವಸ್ಥಾನಗಳಲ್ಲಿ ನಡೆಯುವ ವಿಶೇಷ ಪೂಜೆ ಕಾರ್ಯಕ್ರಮ ಇವೆಲ್ಲದರ ಸಂಪೂರ್ಣ ಚಿತ್ರಣ ನಿಮ್ಮ ಭಕ್ತಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.